ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಫೆಬ್ರವರಿಯ ಮೊದಲು ಸಿದ್ದರಾಮಯ್ಯವರು ಆಗ ಮುಖ್ಯಮಂತ್ರಿ ಆಗಿದ್ದಂಥ ಸಮಯ. ಅವರು ಬಹಳ ವರ್ಷಗಳ ವಿದ್ಯಾರ್ಥಿ ಸಮೂಹದ ಬೇಡಿಕೆಯನ್ನು ಪರಿಗಣಿಸಿ ಮಾರ್ಚ್ 1ರಿಂದ ಕಾಲೇಜ್ ಅಂದರೆ ಚಿಕ್ಕ ಪ್ರೈಮರಿ ಶಾಲೆಯಿಂದ ಪೋಸ್ಟ್ ಗ್ರ್ಯಾಜುಯೇಟ್ ತನಕ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ಉಚಿತವಾಗಿ, ಸಂಪೂರ್ಣ ಉಚಿತವಾಗಿ ನೀಡುತ್ತೇವೆ ಅಂತ ಹೇಳಿ ಘೋಷಣೆಯನ್ನು ಮಾಡಿದರು. ಅಲ್ಲಿ ತನಕ 25% ವಿದ್ಯಾರ್ಥಿಗಳು ತುಂಬ್ತಾ ಇದ್ದರು, 50% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಮತ್ತು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳು ಉಳಿದ 25% ಕೊಡ್ತಾ ಇದ್ದರು. ಆದರೆ ಅದರ ಬಳಿಕ ಚುನಾವಣೆಗಳು ಬಂದು ನಮಗೆಲ್ಲ ಗೊತ್ತೇ ಇದೆ, ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಬಂದಿದೆ. ಈ ಬಳಿಕ ಇಲ್ಲಿ ತನಕ ಈ ಫ್ರೀ ಬಸ್ ಪಾಸ್, ಸಂಪೂರ್ಣವಾಗಿ ಉಚಿತವಾಗಿ ಮಕ್ಕಳು, ವಿದ್ಯಾರ್ಥಿಗಳು ಸಣ್ಣ ತರಗತಿಯಿಂದ ಹಿಡಿದುಕೊಂಡು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಯುವ ತನಕ ಕಲಿಯುವಂಥ ವಿದ್ಯಾರ್ಥಿಗಳ ಕೈಯಲ್ಲಿ ಒಂದು ಫ್ರೀ ಬಸ್ ಪಾಸ್ ಇರುತ್ತೆ. ಅವರು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಹೋಗ್ಬೋದು ಎನ್ನುವಂಥ ಒಂದು ಅವಕಾಶ ಇನ್ನೂ ತನಕ ಜಾರಿಗೆ ಬಂದಿಲ್ಲ. ಸೊ ಇದಕ್ಕೆ ಏನು ಕಾರಣ? ಸುಮಾರು 19,60,000 ಮಕ್ಕಳು ಬೆನಿಫಿಟ್ ಆಗುವಂಥ ಒಂದು ಯೋಜನೆ. 1,900 ಕೋಟಿ ರೂಪಾಯಿ ಇಲ್ಲಿ ತನಕ ರಾಜ್ಯ ಸರ್ಕಾರ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಬಂದೆ. ಒಂದು ವೇಳೆ ಇದು ಸಂಪೂರ್ಣವಾಗಿ ಉಚಿತವಾದರೆ ಅಫ್ಕೋರ್ಸ್ ಹೊರೆ ಜಾಸ್ತಿ ಬೀಳಬಹುದು, ಆದರೆ ಇದು ಮಕ್ಕಳ, ವಿದ್ಯಾರ್ಥಿಗಳ ಭವಿಷ್ಯದ ವಿದ್ಯಾಭ್ಯಾಸದ ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿ ರಾಜ್ಯ ಸರ್ಕಾರ ಕಾಂಪ್ರಮೈಸ್ ಮಾಡಬಾರ್ದಿತ್ತು, ಆದರೆ ಮಾಡಿದೆ. ಈ ಬಗ್ಗೆ ಈ ವಾರದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡುವಂಥ ಒಂದು ವಿಷಯವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾದರೆ ಅಸಲು ಏನು, ವಿಷಯ ಏನು? ಹಾಗಾದರೆ ಇದಕ್ಕೆ ಯಾಕೆ ಅಂತಿಮವಾಗಿ ಒಂದು ಪರಿಹಾರ ಸಿಗ್ತಾ ಇಲ್ಲ? ನಾವು ಕಳೆದ ಬಾರಿ ಸುಮಾರು 1 ತಿಂಗಳ ಹಿಂದೆ ಕೂಡ ಇಂಥ ಒಂದು ಚರ್ಚೆಯನ್ನು ಮಾಡಿದ್ವಿ. ಆಗ ಬಜೆಟ್ ಪೂರ್ವಭಾವಿ ಕಾರ್ಯಕ್ರಮ ಅಂದರೆ ಸಭೆಗಳು ನಡೀತಾ ಇದ್ವು. ಆಗ ಪರಮೇಶ್ವರ್ ಅವರು ಹೊರಗೆ ಬಂದು ನಾವು ಈ ಬಗ್ಗೆ ಪರಿಗಣಿಸ್ತಾ ಇದ್ದೇವೆ ಅಂತ ಹೇಳಿದ್ರು. ನಾವು ಅದನ್ನು ನಂಬಿದ್ವಿ. ಪರಿಗಣಿಸುವುದು ಅಂತ ಹೇಳಿದರೆ ಬಹುಶಃ ಮಾಡಬಹುದು ಅಂತೇಳಿ. ಅದರ ನಂತರ ಸಾರಿಗೆ ಸಚಿವರು ಆಗತ್ಯ ಇಲ್ಲ ಎನ್ನುವಂಥ ಒಂದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಾ ಇದ್ರು. ಆದರೆ ಇಲ್ಲಿ ತನಕ ಇದು ಜಾರಿಗೆ ಬಂದಿಲ್ಲ. ಆಲ್ಮೋಸ್ಟ್ ಕಾಲೇಜ್ಗಳು ಪ್ರಾರಂಭ ಆಗಿದೆ, ಅನೇಕ ದಿನಗಳಾಗಿದೆ. ಹಾಗಾದರೆ ವಾಸ್ತವ ಏನು? ಈ ಬಗ್ಗೆ ನಮಗೆ ಚರ್ಚೆ ಮಾಡಲಿಕ್ಕೆ ಇಬ್ಬರು ಸ್ಟೂಡೆಂಟ್ ಲೀಡರ್ಸ್ ಇದ್ದಾರೆ. ಒಬ್ಬರು NSUIನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಸವಾದ್ ಸುಳ್ಯ ಅವರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ ಸವಾದ್ ಅವರೇ. ಹಾಗೆ ಶೀತಲ್ ಕುಮಾರ್ ಅವರು ABVPಯ ವಿಭಾಗ ಸಹ ಸಂಚಾಲಕರು, ಅವರಿಗೆ ಕೂಡ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಸೊ ಶೀತಲ್ ಅವರ ಪ್ರತಿಭಟನೆ ಹಾಗಾದರೆ ಮಾಡೋದು ಗ್ಯಾರಂಟಿ ಅಂತ ಆಗಿದೆಯಾ, ಅಥವಾ ಪ್ರತಿಭಟನೆ ಕಳೆದ ಬಾರಿ ಕೂಡ ನಾನು ಮಾತಾಡುವಾಗ ನಾವು ವಿಜುವಲ್ ತೋರಿಸ್ತಾ ಇದ್ದೀನಿ, ನೀವು ಹೇಳಿದ ಅದಕ್ಕೆ ಮುಂಚೆ ಕೂಡ ಪ್ರತಿಭಟನೆ ಮಾಡಿದ್ದೇವೆ, ಏನೂ ಆಗಿಲ್ಲ ಅಂತೇಳಿ. ಹಾಗೆ ಏನಾಯಿತು ಈ ಕಳೆದ 1-1.5 ತಿಂಗಳಲ್ಲಿ ನಡೀತು? ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಳೆದ 3 ತಿಂಗಳಿನಿಂದ ಕೂಡ ನಿರಂತರವಾಗಿ ಈ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ವಿದ್ಯಾರ್ಥಿ ವಿರೋಧಿ ಈ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಬಜೆಟ್ನ ಮುಂಚೆ ಕೂಡ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡಿತ್ತು. ಆದರೆ ಬಜೆಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತ ರೀತಿಯ ನ್ಯಾಯ ಸಿಗಬಹುದು ಅಂತ ನಮ್ಮ ವಿದ್ಯಾರ್ಥಿ ಪರಿಷತ್ನ ಹಾಗೂ ಇಡೀ ರಾಜ್ಯದ ವಿದ್ಯಾರ್ಥಿಗಳ ಒಂದು ಮನಸ್ಸಿನಲ್ಲಿ ಇತ್ತು. ಆದರೆ ಬಜೆಟ್ನಲ್ಲಿ ಕೂಡ ವಿದ್ಯಾರ್ಥಿಗಳ ಒಂದು ಯಾವುದೇ ರೀತಿಯ ಸ್ಪಂದನೆಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರೆ ನೀಡಿದೆ. ಓಕೆ, ಸವಾದ ನಿಮ್ಮ ಹತ್ರ ನಾನು ಮತ್ತೆ ಬರ್ತೇನೆ. ಒಬ್ಬರು ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಕಾನೂನು ಸಲಹೆಗಾರರಾಗಿರುವಂಥ ದಿನಕರ್ ಶೆಟ್ಟಿ ನಮಗಿದ್ದಾರೆ ಅಂದ್ಕೊಂಡಿದ್ದೇನೆ. ನಮಸ್ಕಾರ ದಿನಕರ್ ಶೆಟ್ಟಿ ಅವರೇ. ಹಲೋ, ಧ್ವನಿ ಕೇಳಿಸ್ತಾ ಉಂಟಾ ದಿನಕರ್ ಶೆಟ್ಟಿ ಅವರಿಗೆ? ಹಲೋ. ಓಕೆ, ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸವಾದ್ ಅವರು, ಹಾಗಾದರೆ ನೀವು ಕೂಡ ಕಳೆದ ಬಾರಿ ಮನವಿ ಕೊಟ್ಟಿದ್ವಿ ಅಥವಾ ಆ ಬಗ್ಗೆ ಫೋಟೋಗಳನ್ನೆಲ್ಲ ನಮಗೆ ತೋರಿಸಿದ್ವಿ. ಒಳ್ಳೆಯ ವಿಚಾರ, ಮನವಿ ಕೊಡಬೇಕು. ಆದರೆ ಏನೂ ಆಗಿಲ್ಲ ಅಂತೇಳಿ ಬೇಸರ ಉಂಟಾ? ಖಂಡಿತವಾಗಿ ಸರ್ಕಾರ ವಿರುದ್ಧ ನಮಗೆ ವಿದ್ಯಾರ್ಥಿಗಳ ಪರವಾಗಿ ನಾವು ಬೇಸರವನ್ನು ವ್ಯಕ್ತಪಡಿಸ್ತೇನೆ ಈ ಕಾರ್ಯಕ್ರಮದಲ್ಲಿ. ನೋಡಿ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನು ಒಂದು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಿದ್ದಂಥ ಈ ಯೋಜನೆಯನ್ನು
ಎಲ್ಲ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸಬಾರದು ಎಂಬ ಒಂದು ಉದ್ದೇಶದಿಂದ NSY ರಾಜ್ಯಾದ್ಯಂತ ಪ್ರತಿಭಟನೆ ಹಾಗೂ ಮನವಿಯನ್ನು ಕೊಟ್ಟ ಪ್ರತಿಫಲವಾಗಿ ಅದನ್ನು ಎಲ್ಲ ವಿದ್ಯಾರ್ಥಿಗಳಿಗೆ NSY ಮಾತ್ರವಲ್ಲ ಇದೆಲ್ಲ ಸಂಘಟನೆಗಳ ಒಂದು ಪ್ರತಿಭಟನೆ ತಂತ್ರದಿಂದ ಇವತ್ತು ಈ ಒಂದು ಯೋಜನೆಯನ್ನು ಸಿದ್ದರಾಮಯ್ಯನವರು ತಂದಿದ್ರು. ಕಳೆದ ತಿಂಗಳು ಮಾರ್ಚ್ 1ರಿಂದ ಸ್ಟಾರ್ಟ್ ಆಗಬೇಕಿತ್ತು. ಮತ್ತೆ ಬಂದ ಕೂಡಲೇ ಈ ಬಜೆಟ್ ಆಗೋಕ್ಕಿಂತ ಮುಂಚೆನೇ ಇಲ್ಲಿನ ಸಾರಿಗೆ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು, ಈ ಸಲ ಕೊಡ್ಲಿಕ್ಕೆ ಆಗುವುದಿಲ್ಲ, ಫೈನಾನ್ಷಿಯಲ್ ಉದ್ದೇಶದಿಂದ ಇದನ್ನ ಕ್ಯಾನ್ಸಲ್ ಮಾಡಿದ್ರು. ಮತ್ತೆ ಕೂಡ ನಾವು ಇಲ್ಲಿನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನೀಡಿದ್ವಿ. ರಾಜ್ಯಾದ್ಯಂತ NSY ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ಕೂಡ ಹಲವಾರು ಪ್ರತಿಭಟನೆ ಕೂಡ ನಡೆದು ನಮಗೆಲ್ಲ ಒಂದು ಇದಿತ್ತು, ಈ ಒಂದು ಬಜೆಟ್ ನಲ್ಲಿ ಇದನ್ನ ಘೋಷಣೆ ಮಾಡ್ತಾರೆ. ಬಜೆಟ್ ನ 2 ದಿವಸ ಮುಂಚೆ ಕೂಡ ಭರವಸೆ ಕೊಟ್ಟಿದ್ರು ಬಜೆಟ್ ಇರ್ತದೆ. ಈ ಬಗ್ಗೆ ದಿನಕರ್ ಶೆಟ್ಟಿ ಅವರು ಲೈನಲ್ಲಿ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಮಸ್ಕಾರ ದಿನಕರ್ ಶೆಟ್ಟಿ ಅವರೇ. ಹಲೋ ಹಲೋ. ಓಕೆ, ಇನ್ನು ವಾಯ್ಸ್ ಕೇಳಿದರೆ ಮಾತ್ರ ನಾವು ಕೊಡೋಣ. ಎಸ್, ಹಾಗೆ ನಿಮ್ಗೆ ಅನಿಸ್ತಾ ಇಲ್ವಾ ನಿಮ್ಮದೇ ಪಕ್ಷದ ಅಂದರೆ ಮಾತ್ರ ಸಂಘಟನೆ ಒಂದು ಅಧಿಕಾರದಲ್ಲಿರುವಾಗ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಒಂದಿಷ್ಟು ಬೇಸರ ಅಥವಾ ಒಂದಿಷ್ಟು ಹಿಂಜರಿಕೆ ಮುಜುಗರ ಆಗಿದ್ದುಂಟ? ಖಂಡಿತ. ನೋಡಿ, ನಮ್ಮದು ವಿದ್ಯಾರ್ಥಿ ಸಂಘಟನೆ, ನಾವು ವಿದ್ಯಾರ್ಥಿಗಳ ಪರವಾಗಿಯೇ ಯಾವತ್ತೂ ಹೋರಾಟವನ್ನ ಮಾಡ್ತೇವೆ. ಅದು ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಆಗಲಿ ಮತ್ತೊಂದು ಯಾವುದು ಇದ್ರೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ತೊಂದರೆ ಆದಾಗ ನಾವು ದನಿ ಎತ್ತುತ್ತೇವೆ. ಖಂಡಿತ. ನಾವೀಗ ನಮ್ಮ ನಾಯಕರುಗಳಿಗೆ ಇದರ ಬಗ್ಗೆ ಮನವಿಯನ್ನ ಕೊಟ್ಟಿದ್ದೇವೆ. ಮತ್ತೆ ಕೂಡ ಎಸ್. ಹಲೋ, ನಮಸ್ಕಾರ ದಿನಕರ್ ಶೆಟ್ಟಿ ಅವರೇ. ಸರ್, ಈಗ ಪ್ರಶ್ನೆ ಇರೋದು ಯಾಕೆ ಇದು ನಿಮ್ಮ ಹೋರಾಟ ಅಂತ ನೀವು ಹೇಳ್ತೀರಿ, NSY ಅವರು ಹೋರಾಟ ಮಾಡಿದ್ದಾರೆ ಅಂತ ಹೇಳ್ತಾರೆ, ABVP ಅವರು ಹೋರಾಟ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾರ ಹೋರಾಟ ಕೂಡ ಬಗ್ಗುದಿಲ್ಲ ಅಂತಾದ್ರೆ ಏನು ವಿಷಯ ಇದ್ರ ಹಿಂದೆ ಇರೋದು? ಇಲ್ಲಿ ಹೋರಾಟ ಯಾರದನ್ನೋದು ಪ್ರಶ್ನೆ ಮುಖ್ಯ ಅಲ್ಲ, ಇವತ್ತು ಬೇಡಿಕೆ ಇದೆ ಇರುವಂತದ್ದು ಮುಖ್ಯ. 1989ರಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾ ವಿದ್ಯಾರ್ಥಿ ಸಂಘಟನೆಯವರು ಬಸ್ ಪಾಸ್ ವಿಷಯದಲ್ಲಿ ಅಂದಿನಿಂದ ಇಲ್ಲಿ ತನಕ ಕೂಡ ಪ್ರತಿಭಟನೆ ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಈಗ ಉಚಿತ ಬಸ್ ಪಾಸ್ ಸಿಗ್ಬೇಕನ್ನುವಂಥದ್ದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಒಬ್ಬ ವಿದ್ಯಾರ್ಥಿಗೆ 100ರಿಂದ 150 ರೂಪಾಯಿ ದಿನಕ್ಕೆ ಕೊಟ್ಟು ಬರುವಂತ ಪರಿಸ್ಥಿತಿ ಇವತ್ತು ರೈತರ ಮಕ್ಕಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಸಾಧ್ಯ ಇಲ್ಲ. ಈ ದೃಷ್ಟಿಯಲ್ಲಿ ಉಚಿತ ಬಸ್ ಪಾಸ್ ಕೊಡ್ಬೇಕನ್ನುವಂಥದ್ದು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗಳ ಒಕ್ಕೂಟದ ಒಂದು ಬೇಡಿಕೆ. ವಿದ್ಯಾರ್ಥಿ ಸಂಘಟನೆಗಳು ಮಾಡ್ತಕ್ಕಂಥ ಪ್ರತಿಭಟನೆ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಪ್ರತಿಯೊಂದು ಬೇಡಿಕೆ ಈಡೇರಿಗೋಸ್ಕರ ಮಾಡುವಂಥದ್ದು. ಅಲ್ಲ, ಆಗ್ತಾ ಇಲ್ಲ ಅಂತ ಹೋರಾಟ ಅಂತ ಹೇಳಿದ್ರೆ, ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇರುವಾಗ ಲಾಸ್ಟ್ ಬಜೆಟ್ ನಲ್ಲಿ ಇದು ಬಸ್ ಪಾಸ್ ವ್ಯವಸ್ಥೆ ಮಾಡ್ತೇವೆ ಅಂತಕ್ಕಂಥದ್ದು ಘೋಷಣೆ ಮಾಡಿದ್ದಾರೆ. ಈಗಿನ ಸರ್ಕಾರದವರು 630 ಕೋಟಿ ಹೊರೆ ಬೀಳುತ್ತದೆ ಸರ್ಕಾರಕ್ಕಂತಕ್ಕಂಥ ಒಂದು ಕಾರಣ ಕೊಟ್ಟು ಅದನ್ನು ಸ್ವಲ್ಪ ತಡೆ ಹಿಡಿದಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ನಾವ್ ಹೇಳ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಬಿಲೋ ಪಾವರ್ಟಿ ಲೈನ್ ಅಂತಕ್ಕಂಥ ಕುಟುಂಬಗಳಿಗೆ ಮಕ್ಕಳನ್ನ ಸಾಕಲಿಕ್ಕೆ ಕಷ್ಟ ಆಗ್ತದೆ. ಈ ದೃಷ್ಟಿಯಲ್ಲಿ ಉಚಿತ ಪಾಸ್ ಕೊಡುವಂತದ್ದು ಮಾಡ್ಲೇಬೇಕು. ಯಾಕೆ ಹೇಳಿದ್ರೆ ಇವತ್ತು ಬೇರೆ ಬೇರೆ ಟೆಂಡರ್ಗಳಿಗೆ ಬೇರೆ ಬೇರೆ ಸರ್ಕಾರದ ಹಣವನ್ನ ಪೋಲು ಮಾಡುವಂತ ಎಷ್ಟೋ ದೃಷ್ಟಾಂತಗಳು ನಮ್ಮ ಮುಂದೆ ಇದೆ. ಈ ದೃಷ್ಟಿ ಇರುವಾಗ 630 ಕೋಟಿ ನಮ್ಗೆ ಸರ್ಕಾರಕ್ಕೆ ಹೊರೆ ಆಗ್ತದೆ ಅಂತಕ್ಕಂಥ ಒಂದು ಕಾರಣವನ್ನ ಇಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಉಚಿತ ಬಸ್ ಪಾಸ್ ವಂಚಿತರನ್ನು ಮಾಡುವಂತದ್ದು ತಪ್ಪು. ತಪ್ಪು ಸರಿ ಎಲ್ಲ ಗೊತ್ತಿದೆ, ಯಾಕೆ ಆಗ್ತಾ ಇಲ್ಲ ಇದು? ಆಗ್ಲಿಲ್ಲ ಯಾಕೆ ಹೇಳಿದ್ರೆ, ಇವತ್ತು ಕೂಡಂತ ನಿಮ್ಮ ಬಳಿ ಕೂತಂತ ವಿದ್ಯಾರ್ಥಿ ಸಂಘಟನೆಯವರು ಅಥವಾ ಬಾಕಿ ವಿದ್ಯಾರ್ಥಿ ಎಲ್ಲರೂ ಒಂದೇ ಧ್ವನಿ ಮೂಲಕ ನಾವು ಎತ್ತೋಣ, ಹೋರಾಟ ಮಾಡೋಣ. ಯಾಕೆ ಆಗುದಿಲ್ಲ? ಸುಮಾರು 19 ತತ್ವ ಇರ್ಲಿ ಅಥವಾ ಸಂಘಟನೆಯ ತತ್ವಗಳು ಏನೇ ಇರ್ಲಿ, ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಬೇಡಿಕೆ ಎಲ್ಲ ಸಂಘಟನೆಗಳು ಒಟ್ಟಾಗೋಣ, ಒಟ್ಟಾಗಿ ಒಂದು ಹೋರಾಟ ಸಮಿತಿಯನ್ನು ಮಾಡೋಣ. ಯಾಕೆ ಆಗುದಿಲ್ಲ? ಹಾಗೆ ಆಗ್ತದೆ. ಇಚ್ಛಾಶಕ್ತಿ ನಮ್ಮಲ್ಲಿರ್ಬೇಕು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈಗಾಗಲೇ ಕಳೆದ 3 ತಿಂಗಳಿನಿಂದ ಕೂಡ ಹೋರಾಟವನ್ನು ಮಾಡ್ತಾ ಇದೆ. ಅದು ಸಾಕಾಗುದಿಲ್ಲ ಅಂತ ಅನಿಸ್ತಾ ಇಲ್ವಾ? ಮಾಡ್ಬೇಕು. ಇಲ್ಲಿ ತುಮಕೂರು ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ದೌರ್ಜನ್ಯ ಕೂಡ ನಡೆದಿದೆ. ವಿದ್ಯಾರ್ಥಿ ಪರಿಷತ್ ನಿರಂತರವಾದ ಹೋರಾಟ ನಡೀತಿದೆ ರಾಜ್ಯಾದ್ಯಂತ. ಈಗ ನಾಳೆ ಕೂಡ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟಕ್ಕೆ ಕರೆಯನ್ನು ನೀಡಿದ್ದಾರೆ. ನಾನು ಕಳೆದ
ಇಲ್ಲಿ ಸಭೆಯಲ್ಲಿ ಕೂಡ ನಾನೊಂದು ಪ್ರಸ್ತಾಪ ಹೇಳಿದ್ದೆ, ಎಲ್ಲಾ ಸಂಘಟನೆಗಳು ಕೂಡ ತಮ್ಮ ಏನು ಪಕ್ಷ ಎಲ್ಲವನ್ನು ಮರೆತು ವಿದ್ಯಾರ್ಥಿ ಸಂಘಟನೆ ಎಲ್ಲ ಒಟ್ಟಾಗಿ ಪ್ರತಿಭಟನೆ ಮಾಡಬೇಕು ಅಂತ ಕಳೆದ ಆಗುದಿಲ್ಲ ಅಂತ ಅನಿಸ್ತಾ ಉಂಟಾ ಅಥವಾ ಆಗ್ಲಿಕ್ಕೆ ಯಾರು ನೋಡಿ? ಇವತ್ತು ನಾವು ಹಿಂದಿನ ಹೋರಾಟದ ದೃಷ್ಟಾಂತಗಳು ತಗೊಂಡಾಗ ಒಂದೊಂದು ಬೇಡಿಕೆಗೆ ಅನುಗುಣವಾಗಿ ವಿದ್ಯಾರ್ಥಿ ಸಂಘಟನೆಗಳು ಇರಬಾರದು. ಬಸ್ ಪಾಸ್ ಅನ್ನುವಂಥದ್ದು ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಬೇಕಾದಂತ ಒಂದು ಬೇಡಿಕೆ. ಈ ದೃಷ್ಟಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಖಂಡಿತವಾಗಲೂ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದಂತೂ ಸತ್ಯ. ನಾವ್ ಹೇಳ್ತಕ್ಕಂಥದ್ದು ಈ ಒಂದು ಇಶ್ಯೂ ಮೇಲೆ ಎಬಿವಿಪಿ ಆಗ್ಲಿ, NSA ಆಗ್ಲಿ, SFI ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅಥವಾ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘಟನೆ ಆಗ್ಲಿ, ನಾವೆಲ್ಲ ಒಂದೇ ವೇದಿಕೆಯಲ್ಲಿ ಧ್ವನಿ ಎತ್ತಬಾರದು. ಯಾಕೆ ಎತ್ತಬಹುದಲ್ಲ? ಹೋರಾಟ ಸಮಿತಿಯನ್ನ ಮಾಡಿ. ಅಂದ್ರೆ ಒಳಗೊಳಗೆ ಹೇಗೆ ಸೇರುವುದು ಎನ್ನುವಂತ ಬೇಸರ ಮುಜುಗರ ಇದೆಯಾ ಅಂತ ಅನಿಸ್ತಾ ಉಂಟಾ? ನೋಡಿ, ರಾಜಕೀಯ ಪ್ರೇರಿತ ವಿದ್ಯಾರ್ಥಿ ಸಂಘಟನೆಗಳಿಗೆ ಅವರದೇ ಆದಂತ ಒಂದು ಇತಿಮಿತಿಗಳಿರ್ಬೋದು. ಆದ್ರೆ ವಿದ್ಯಾರ್ಥಿ ಬೇಡಿಕೆ ಬಂದಾಗ, ವಿದ್ಯಾರ್ಥಿಗಳ ಸಮಸ್ಯೆ ಬಂದಾಗ ಪ್ರತಿಯೊಂದು ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿ ಪರವಾಗಿ ನಿಲ್ಲಬೇಕಾಗಿರುವಂತದ್ದು ಸತ್ಯ. ಈ ದೃಷ್ಟಿಯಲ್ಲಿ ಯಾವ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆ ಮಾಡುವುದು ಅನ್ನೋದು ಮುಖ್ಯ ಅಲ್ಲ. ಇವತ್ತು ಏನ್ ಹೇಳಿದ್ರೆ ಎಲ್ರಿಗೂ ಇಚ್ಛಾಶಕ್ತಿ ಇದೆ. ಎಲ್ಲಾ ಸಂಘಟನೆಯ ವಿದ್ಯಾರ್ಥಿ ಸಂಘಟನೆಗೂ ವಿದ್ಯಾರ್ಥಿಗಳಿಗೂ ಒಂದೇ ಕೂಗಿರುವಂತದ್ದು ಈ ಉಚಿತ ಪಾಸ್ ವ್ಯವಸ್ಥೆ ಸಿಗ್ಬೇಕನ್ನುವಂಥದ್ದು. ಈ ದೃಷ್ಟಿಯಲ್ಲಿ ನೋಡಿ, ಇವತ್ತು ನಾವು ಈಗ ನಾಡ್ದು 21ಕ್ಕೆ ಒಂದು ಬಂದ್ ಕಾಲ್ ಕೊಟ್ಟಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೇಳ್ತಾರೆ ಆ ಬಂದಿಗೆ ನಾವು ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಮಾಡ್ಲಿಕ್ಕೆ ಮನಸ್ಸಿದ್ರು ಕೂಡ ವಿದ್ಯಾರ್ಥಿ ಸಂಘಟನೆಯಲ್ಲಿ ಒಗ್ಗಟ್ಟಿಲ್ಲ. ಇವರಲ್ಲಿ ಬಿರುಕಿದೆ ಅಂತಕ್ಕಂಥ ಒಂದು ಇದು ಹೋದಾಗ ನೋಡಿ, ದಿನಕರ್ ಶೆಟ್ಟಿ ಅವರೇ, 21ರ ಹೋರಾಟ ಬಂದ್ಗೆ ಯಾವುದೇ ನಮ್ಗೆ ಮಾಹಿತಿ ಇಲ್ಲ. ಈಗಾಗಲೇ 21ರ ಹೋರಾಟಕ್ಕೆ ವಿದ್ಯಾರ್ಥಿ ಪರಿಷತ್ ಯಾರಿಗೆ ಮಾಹಿತಿ ಇಲ್ಲ. ವಿದ್ಯಾರ್ಥಿ ಪರಿಷತ್ ನಾಳೆ ರಾಜ್ಯಾದ್ಯಂತ 18 ತಾರೀಕಿಗೆ ಹೋರಾಟಕ್ಕೆ ಈಗಾಗಲೇ ಕರೆ ನೀಡಿದೆ. ಈಗ ಮಂಗಳೂರಿನಲ್ಲಿ ಕೂಡ ನಾಳೆ ಹೋರಾಟಕ್ಕಾಗಿ ಸಿದ್ಧತೆ ನಡೀತಾ ಇದೆ. ಕರ್ನಾಟಕದ ಜವಾಬ್ದಾರಿ ಹೊತ್ತಂತ ಜಯಪ್ರಕಾಶ್ ಅವರು ನೇರವಾಗಿ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಕರೆದು ನಾಳಿನ ಬಂದಿಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ನೀವು ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಹೇಳ್ತೀರಾ? ನಿಮ್ಮ ರಾಜ್ಯದ ಜವಾಬ್ದಾರಿ ಇರತಕ್ಕಂತ ಜಯಪ್ರಕಾಶ್ ಅವರು ನಿನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹೌದು, ಆ ಬಂಧನ ಯಾರು ನೀಡಿದ್ದಾರೆ, ಏನ್ ಕತೆ ಅಂತ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ದಿನಕರ್ ಶೆಟ್ಟಿ ಅವರೇ. ಬಂದಿದ್ದಲ್ಲ ಪೇಪರ್ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಜನರನ್ನ ಎದುರಲ್ಲಿ ಬರುವಂತದ್ದಲ್ಲ. ಇವತ್ತು ಉದಯವಾಣಿಯಲ್ಲಿ 4ನೇ ಪೇಜ್ ಅಲ್ಲಿ ಮೇನ್ ಅದೇ ಇದೆ. ನಿಮ್ಗೆ ಯಾಕೆ ಅದು ಗೊತ್ತಾಗುದಿಲ್ಲ? ನಾವೆಲ್ಲಕ್ಕಂಥದ್ದು ಇವತ್ತು ಎಬಿಪಿ ಆಗಲಿ ಇನ್ನೊಂದು ಸಂಘಟನೆ ದೂರುವಂತ ವಿಚಾರ ಅಲ್ಲ. ನಾವೆಲ್ಲರೂ ಈ ವಿಚಾರದಲ್ಲಿ ಒಗ್ಗಟ್ಟಾಗ್ಬೇಕನ್ನುವಂಥದ್ದು ಅಲ್ಲ. ದಿನಕರ್ ಶೆಟ್ಟಿ ಅವರೇ, ಅಥವಾ ಇನ್ನೊಂದಿರಲಿ ಅದು ಬೇರೆ ವಿಚಾರ ಅಲ್ಲ. ದಿನಕರ್ ಶೆಟ್ಟಿ ಅವರೇ, ಅದು ಯಾರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಅವರು ಅದಕ್ಕಿಂತ ಮೊದಲೇ ಒಂದು ಸಭೆ ಮಾಡಿ, ಸೆಷನ್ ಮಾಡಿ, ಇವರೊಟ್ಟಿಗೆಲ್ಲ ಕುತ್ಕೊಂಡು ಮಾಡಿ ನಂತರ ಪ್ರೆಸ್ ಮೀಟ್ ಮಾಡಿದ್ರೆ ಒಳ್ಳೇದಿತ್ತ, ಅಥವಾ ಅವರು ಪ್ರೆಸ್ ಮೀಟ್ ಮಾಡಿದ ನಂತರ ಇರ್ತಕ್ಕಂಥದ್ದು ಒಂದು ವಿಶ್ವವ್ಯಾಪ್ತಿ ಇರ್ತಕ್ಕಂಥದ್ದು. ವಿಶ್ವವ್ಯಾಪ್ತಿ ಯಾಕೆ ಹೇಳಿದ್ರೆ ಇವತ್ತು ಭಾರತದಿಂದ ಹೊರಗಡೆ ಕೂಡ ಕೆಲವು ಕಡೆಯಲ್ಲಿ ಮಾಡಿದ್ದಾರೆ. ಅದರಿಂದ ಅದೊಂದು ವಿಷಯ ಅಂತೂ ಈ ದೇಶದಲ್ಲಿ ಇರ್ತಕ್ಕಂಥ ದೊಡ್ಡ ವಿದ್ಯಾರ್ಥಿ ಸಂಘಟನೆ, ಅದರದೊಂದು ರಾಜ್ಯದಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಅವರು ಸುಮ್ಮನೆ ಪತ್ರಿಕಾಗೋಷ್ಠಿ ಕರೆಯುವುದಿಲ್ಲ. ಅವರಲ್ಲಿ ಚರ್ಚೆ ಮಾಡಿಕೊಂಡೆ ಅವ್ರಿಗೆ ಏನಾಗ್ತದೆ ಹೇಳಿದ್ರೆ, ಇವತ್ತೀಗ ಬಂದು ಕಾಲ್ ಕೊಟ್ಟವರು ಅವರ ತತ್ವ ಸಿದ್ಧಾಂತಗಳು ಬೇರೆ, ಅದಕ್ಕೆ ನಾವು ಮಾಡಬಾರ್ದು ಅಂತಕ್ಕಂಥ ಏನೋ ನಿಲುವಿರ್ಬೋದು. ನೋಡಿ, ಯಾವುದೇ ರೀತಿಯ ನಿಲುವಿಲ್ಲ. ನೋಡಿ, ವಿದ್ಯಾರ್ಥಿ ಪರಿಷತ್ ಕಳೆದ 3 ತಿಂಗಳಿಂದ ಹೋರಾಟವನ್ನ ಮಾಡ್ತಾ ಬಂದಿದೆ. ನೋಡಿ ದಿನಕರ್ ಶೆಟ್ಟಿ ಅವರೇ, ನಾಡ್ದು ನಾವೆಲ್ಲರೂ ಒಟ್ಟಿಗೆ ಸೇರಿ ಬೇಕಾದ್ರೆ 21 ಬೇಡ, ಬೇರೆ ಒಂದು ನೀವೇ ಹೋರಾಟ ಸಮಿತಿ ಮಾಡಿ ನಾವೆಲ್ಲ ಸೇರಿಕೊಳ್ತೇವೆ. ಅಧ್ಯಕ್ಷ ಸ್ಥಾನವನ್ನ ಬೇಕಾದ್ರೆ ನೀವೇ ವಹಿಸಿ. ಆದ್ರೆ ನಮ್ಗೆ ಏನ್ ಹೇಳಿದ್ರೆ ಮಕ್ಕಳ ಬೇಡಿಕೆ ಇರಬೇಕು. ಈ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಿಗೆ ಆಗೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ಅವ್ರು ಮಾತಾಡ್ತಾರಂತೆ, ಹೇಳಿ. ನೋಡಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಳೆದ 3 ತಿಂಗಳಿನಿಂದ ಬಜೆಟ್ ಆಗುವ ಮುಂಚೆ ಕೂಡ ಹೋರಾಟವನ್ನ ನಡೆಸಿದೆ. ಬಜೆಟ್ ಆದ ನಂತರ ಕೂಡ ಹೋರಾಟವನ್ನು ನಡೆಸಿದೆ. ಮೊನ್ನೆ ಮಂಗಳೂರಿನಲ್ಲಿ DC ಕಚೇರಿ ಮುಂಭಾಗದಲ್ಲಿ ಒಂದು ದೊಡ್ಡ ರೀತಿಯ ಹೋರಾಟ ಆಯಿತು. ಸಾವಿರಾರು ವಿದ್ಯಾರ್ಥಿಗಳು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅದು ರಾಜ್ಯ ಮಟ್ಟದಲ್ಲಿ ಕೂಡ ಸುದ್ದಿಯಾಗಿತ್ತು ವಿದ್ಯಾರ್ಥಿ ಪರಿಷತ್ನ ಹೋರಾಟ. ಹಾಗೆ ತುಮಕೂರು ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಸಾರಿಗೆ ಸಚಿವರಾದ DC ತಮ್ಮಣ್ಣ ಅವರಿಗೆ ಕೂಡ ಅವರ ಕಾರಿಗೆ ಮುತ್ತಿಗೆ ಹಾಕಿದ ಪ್ರಸಂಗ ಕೂಡ ನಡೆದಿದೆ. ಆ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರನ್ನು ಬಂಧನ ಮಾಡಿ ಅವರ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರನ್ನು ಕೇಸಲ್ಲಾಗಿದೆ. ತುಮಕೂರಿನಲ್ಲಿ ಕೂಡ ವಿದ್ಯಾರ್ಥಿ ಪರಿಷತ್ನ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ವಿದ್ಯಾರ್ಥಿಗಳನ್ನು ಬಂಧನ ಮಾಡಿ 2-3 ದಿನ ಬಂಧನ ಮಾಡಿದಂಥ ಸಂದರ್ಭ ಕೂಡ ಈಗಾಗಲೇ ನಾವು ಕಾಣಬಹುದು. ಹಾಗಾಗಿ ರಾಜ್ಯದಲ್ಲಿ ನಾಳೆ ಒಂದು ದೊಡ್ಡ ರೀತಿಯ ಹೋರಾಟ, ಹಾಗೆ ಮಂಗಳೂರಿನಲ್ಲಿ ಕೂಡ ದೊಡ್ಡ ರೀತಿಯ ನಾಳೆ ಹೋರಾಟ ನಡೆಯಲಿಕ್ಕೆ ಸಿದ್ಧತೆ ನಡೀತಾ ಇದೆ.
ದಿನಕರ್ ಶೆಟ್ಟಿ ಅವರೇ, ಈಗ ಯಾರು ಬೆಂಡ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರು ಹೇಳುವಂತದ್ದು ಕರೆಕ್ಟ್. ಅವರು ನಾವೀಗ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕರ್ನಾಟಕದಲ್ಲಿ ಬಸ್ ಪಾಸ್ ನ ವಿಷಯದಲ್ಲಿ ಪ್ರತಿನಾದ್ಯ ಮಾಡ್ಲಿಲ್ಲ ಅಂತ ಹೇಳುವಂತದ್ದಿಲ್ಲ. ಪ್ರತಿಯೊಬ್ರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ ಅಂತಕ್ಕಂಥ ನಾವ್ ಹೇಳುದು. ಹಾಗಾದ್ರೆ ಇಷ್ಟು ಮಾಡಿ ಗವರ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿ ಶಕ್ತಿ ಇನ್ನೂ ಕೂಡ ಗಟ್ಟಿಯಾಗಿ ಹೇಳ್ಬೇಕು. ನಾವು ಇಡೀ ರಾಜ್ಯಾದ್ಯಂತ ಬಂದ್ ಮಾಡಿ ಬಿಸಿ ಮುಟ್ಟಿಸುವಂತ ಮಾತ್ರ ಸರ್ಕಾರ ಕೂಡ ಬಗ್ಗುತ್ತದೆ ಹೊರತು ಇಲ್ಲಂತಾದ್ರೆ ಕಷ್ಟ. ಅದಕ್ಕೋಸ್ಕರ ನಾವು ಹೇಳ್ತಕ್ಕಂಥದ್ದು, ನೀವು ಪ್ರತಿಭಟನೆ ಮಾಡಿದ್ದೀರಿ, ನಾವು ಮಾಡಿದ್ದೇವೆ, ಇನ್ನೊಬ್ರು ಮಾಡಿದ್ದಾರೆ, ಎಲ್ರಿಗೂ ಇಚ್ಛಾಶಕ್ತಿ ಇದೆ, ವಿದ್ಯಾರ್ಥಿಗಳಿಗೆ ಆಗ್ಬೇಕಂತಕ್ಕಂಥ ವಿದ್ಯಾರ್ಥಿಗಳ ಕೂಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ. ನಾವೆಲ್ಲ ಒಟ್ಟಿಗೆ ಆಗಿ ಒಂದು ಧ್ವನಿ ಕೊಟ್ಟಾಗ ಖಂಡಿತವಾಗಿಯೂ ಸರ್ಕಾರಕ್ಕೆ ಬೇರೆ ದಾರಿ ಇರುವುದಿಲ್ಲ. ಖಂಡಿತವಾಗಿ ಉಚಿತ ಪಾಸ್ ವ್ಯವಸ್ಥೆ ಇಮಿಡಿಯೇಟ್ ಮಾಡ್ತಾರೆ. ಅವರಿಗೆ 630 ಕೋಟಿಯ ಒಂದು ಪ್ರಶ್ನೆ ಆವಾಗ ಎದುರು ಬರುವುದಿಲ್ಲ. ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂತಕ್ಕಂಥ ಈಗಿನ ಗವರ್ಮೆಂಟ್ ಗೆ ಇರ್ತದೆ, ಅದು ಬಿಜೆಪಿ ಒಂದು ಅಂಗಸಂಸ್ಥೆ, ಆದ್ರಿಂದ ಅದಕ್ಕೆ ಬೆಲೆ ಕೊಡುವಂತದ್ದು ಏನಿಲ್ಲ ಅಂತಕ್ಕಂಥ ಪ್ರಶ್ನೆ ಇರ್ಬೋದು. ಆ ರೀತಿ ಇರುವುದರಿಂದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಗೆ ಅದರದೇ ಆದ ನಿಲುವು ಇದೆ. ವಿದ್ಯಾರ್ಥಿಗಳ ಪರ ಇದ್ದೀರಂತಾದ್ರೆ ಎಲ್ಲರೂ ಒಟ್ಟುತನೆ ಮಾಡೋಣಲ್ಲ. ಅಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗೋದು ಈಗ ದಿನಕರ್ ಅವ್ರೆ? ಅದೇ ಪ್ರಶ್ನೆ ಇರುವುದು. ಈಗ ನೀವು ಅಂದ್ರೆ ಯಾರು ಯಾರ ಹತ್ರ ಮಾತಾಡಬೇಕು ಅಂತ ಒಂದು ಈಗಲೇ ಪೀಠಿಗೆ ಏನಾದ್ರೂ ಹಾಕ್ಲಿಕ್ಕೆ ಸಾಧ್ಯನಾ? ನೀವು ಹೇಳಿದ ಜಯಪ್ರಕಾಶ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ಇವರು ಕನ್ನಡ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಳು ಪ್ರಾರಂಭ ಮೊದಲಿನಿಂದಲಾಗಿದೆ. ಎಬಿಪಿ ಆಗ್ಲಿ, NSA ಆಗ್ಲಿ, ಇಂದಿನ ದಿನದಲ್ಲಿ ಕೂಡ ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ಹೋಗಿದ್ದೇವೆ. ನಾನ್ ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ತುಳುನಾಡಿನ ಒಂದು ಕಂಬಳದ ವಿಚಾರದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ವಿದ್ಯಾರ್ಥಿ ಶಕ್ತಿಯನ್ನ ತೋರಿಸಿದ್ದೆವು. ಇವತ್ತಾದ್ರದ್ದು ಸಫಲತೆ ಕಂಡಿದೆ. ಈ ರೀತಿ ಆ ಕಂಬಳ ಹೋರಾಟ ಎಬಿಪಿ ಆಗ್ಲಿ, ನಾವಾಗ್ಲಿ, ಇನ್ನೊಬ್ಬರಾಗ್ಲಿ, ನಾವೆಲ್ಲರೂ ಒಟ್ಟಿಗೆ ಹೋಗಿದ್ದೇವೆ. ಈ ರೀತಿ ಅಂತಕ್ಕಂಥದ್ದು ನಾವು ಎಲ್ಲರೂ ಒಟ್ಟಿಗೆ ಆಗಿದ್ದೇವೆ ಅಂತ ಹೇಳುವಾಗ, ಈಗ ನೋಡಿ, ಒಂದೊಂದು ವಿದ್ಯಾರ್ಥಿ ಸಂಘಟನೆಗೆ ಒಂದೊಂದು ರಾಜಕೀಯ ಪಕ್ಷದ ನಿಲುವುಗಳಿರ್ಬೋದು. ಈಗಿರುವ ಸರ್ಕಾರಕ್ಕೆ ಎಬಿಪಿ ಅವರ ಪ್ರತಿಭಟನೆ, ಅವರ ಕೂಗು ಹಾಗೆ ಈಗ ಸ್ವಲ್ಪ ಕೇಳುದಿಲ್ಲ ಅಂತಾದ್ರೆ ನಾವು ಹೋರಾಟದ ರೂಪುರೇಷವನ್ನ ಚೇಂಜ್ ಮಾಡಬಹುದು. ಯಾಕೆ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಇದು ಸಿಗ್ಬೇಕನ್ನೋ ದೃಷ್ಟಿಯಲ್ಲಿ ಇವತ್ತು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ 75% ಜನರಿಗೆ ಇವತ್ತು ನೋಡಿ, ಶಿಕ್ಷಣ ಸಚಿವರು ಹೇಳಿದ್ದಾರೆ ಉಚಿತ ಪಾಸ್ ವ್ಯವಸ್ಥೆ ನಾವು ಕೊಡ್ತೇವಂತ. ಮುಖ್ಯಮಂತ್ರಿಗಳು ಹೇಳಿದ್ರು SC/ST ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡುವಂತದ್ದು, ಬಾಕಿಯವರಿಗೆ ಕೊಡುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಈ ರೀತಿ ಗೊಂದಲಗಳು ಮಾತ್ರ ಸೃಷ್ಟಿ ಆಗ್ತಿದೆ. ಈ ಗೊಂದಲಗಳಿಗೆ ಒಂದು ತಿಳಿಯ ಹಾಕ್ಬೇಕಂತ ನಾವೆಲ್ಲರೂ ಒಟ್ಟಿಗೆ ಹಾಕಿ ಒಂದು ಕೂಗು ಕೊಟ್ಟಾಗ ನಮ್ಮಲ್ಲಿ ಇಡೀ ವಿದ್ಯಾರ್ಥಿ ಶಕ್ತಿ ಒಟ್ಟಾಗಿದೆ. ಇದೊಂದು ಇತಿಹಾಸ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಸಂಘಟನೆ ಎಲ್ಲಾ ಕಡೆಗಳಲ್ಲಿ ಇದೆ. ಒಂದು ಕೂಗನ್ನು ಕೊಟ್ಟಾಗ ನಾವು ಇಲ್ಲಿಂದಲೇ ಒಂದು ಹೋರಾಟ ಸಮಿತಿ ಮಾಡ್ತಕ್ಕಂಥದ್ದು. ನಾಳೆ ಇವರು ರೆಡಿ ಇದ್ದಾರಂತಾದ್ರೆ ನಾವು ಖಂಡಿತವಾಗ್ಲೂ ರೆಡಿ ಇದ್ದೇವೆ. NSC ಅವರು ಅಲ್ಲಿ ಕೂತಿದ್ದಾರೆ, ಅವರು ರೆಡಿ ಇರ್ಬೋದು. ಇಲ್ಲಿರ್ತಕ್ಕಂಥ ಇತರ ವಿದ್ಯಾರ್ಥಿ ಸಂಘಟನೆಗಳನ್ನು ಕರಿಬಹುದು, ಕೂತು ಒಂದು ಮಾತನಾಡಿ ಒಂದು ಹೋರಾಟ. ಅವ್ರು ಹೇಳುವ ಪ್ರಕಾರ ಅವರು ಇಡೀ ಕರ್ನಾಟಕದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ, ಆಯ್ತು, ಇದರ ನೇತೃತ್ವವನ್ನು ತಾವು ತಗೊಳ್ಳಿ, ನಿಮ್ಮ ಹಿಂದೆ ನಾವು ಬರ್ತೇವೆ. ಯಾಕೆ ಹೇಳಿದ್ರೆ ನಮ್ಗೆ ಬೇರೆ ವಿಚಾರಗಳಲ್ಲ, ನಮ್ಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಆಗ್ಬೇಕು. ಯಾಕೆ ಹೇಳಿದ್ರೆ ಇದು ಇವತ್ತು ನೋಡಿ, ಪ್ರೈವೇಟ್ ಬಸ್ಸಿನವರಿಗೆ ಹೇಳುವಂತದ್ದು, ನಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸಮಯದಿಂದ ಪ್ರೈವೇಟ್ ಬಸ್ನವರು ತುಂಬಾ ವಿದ್ಯಾರ್ಥಿಗಳ ವಿಚಾರದಲ್ಲಿ ಹೆಲ್ಪ್ ಮಾಡಿದ್ದಾರೆ, ರಿಯಾಯಿತಿ ಕೊಟ್ಟಿದ್ದಾರೆ. ಬಟ್ ಇದು ಸರ್ಕಾರದ ಇಶ್ಯೂ ಆದ್ರಿಂದ ನಮ್ಮ ಕೂಗು, ನಮ್ಮ ಶಕ್ತಿ ಒಂದು ಸಂಘಟಿತವಾಗಿ ಇದ್ದಾಗ ಮಾತ್ರ ಅವರಿಗೆ ಕೇಳ್ತದೆ. ಈ ದೃಷ್ಟಿಯಲ್ಲಿ ನಾವು ಹೇಳ್ತಕ್ಕಂಥದ್ದು ತತ್ವಭೇದ ಅದೆಲ್ಲ ಇರ್ಬೋದು, ಆದ್ರೆ ಈ ಇಶ್ಯೂ ಅಲ್ಲಿ ನಮ್ಗೆ ಒಟ್ಟಿಗೆ ಸೇರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಈ ದೃಷ್ಟಿಯಲ್ಲಿ ಎಬಿಪಿ ಅವರು ಆಲೋಚನೆ ಮಾಡ್ಬೇಕು. 21ಕ್ಕೆ ಯಾರೋ ಒಂದು ಬಂದು ಕೊಡ್ತಾರೆ, ನಾಳೆ ಇವರು ಮಾಡ್ತಾರೆ. ಆದ್ರಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೋಗ್ತದೆ ಅಂತ ಹೇಳಿದ್ರೆ ಇವರ ಒಳಗೆ ಯಾವುದೇ ಸಮನ್ವಯ ಇಲ್ಲ, ಒಗ್ಗಟ್ಟಿಲ್ಲ. ಈ ರೀತಿಯ ವ್ಯವಸ್ಥೆಗಳಿದೆ, ಮತ್ತೆ ರಾಜಕೀಯ ಲೆಕ್ಕಾಚಾರಗಳಿದೆ. ಈಗ ನೋಡಿ, ಸರ್ಕಾರ ಇರ್ತಕ್ಕಂಥದ್ದು NSC ಆಗ್ಲಿ ಅಥವಾ ವಿದ್ಯಾರ್ಥಿ ಜನತದಲ್ಲಾಗ್ಲಿ ಎಲ್ಲಾದ್ರೂ ಮಾತಾಡುದಿಲ್ಲ. ಯಾಕೆ ಹೇಳಿದ್ರೆ ಅದು ಅವರ ಸರ್ಕಾರ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು ಅಂತಕ್ಕಂಥ ನಿಲುವು ಅವರದ್ದು ಇರ್ಬೋದು. ಅಲ್ಲ, NSC ಇದ್ದಾರೆ, ಬೇಕಾದ್ರೆ ಮಾತಾಡಿ. ಇದ್ದಾರೆ, ನಾನು ಅದನ್ನೇ ನೇರವಾಗಿ ಹೇಳುವಂತದ್ದು. ಇವತ್ತು ಯಾವ ಸರ್ಕಾರ ಇದೆ ಅದರ ಬಗ್ಗೆ ನ್ಯಾಯಯುತವಾಗಿ ನಮ್ಮ ಬೇಡಿಕೆ ಇದ್ದಾಗ ಸರ್ಕಾರವನ್ನು ನೋಡುವಂತ ವಿಚಾರ ಇಲ್ಲ, ವಿದ್ಯಾರ್ಥಿಗಳ ಫಸ್ಟಿಗೆ ಹೇಳಿದೆ. ಅವರು ಹೇಳ್ತಾರೆ, ಮಾತಾಡಿ ಸಹೋದರ. ನೋಡಿ, ನಾವು ಯಾವುದೇ ಸರ್ಕಾರ ಇದ್ರು, ಕಾಂಗ್ರೆಸ್ ಆಗಲಿ BJP ಆಗಲಿ, NSW ಇವತ್ತು ವಿದ್ಯಾರ್ಥಿಗಳ ಪರ ಇದ್ದೇವೆ. ಕಳೆದ
ಈ ಬಜೆಟ್ಗಿಂತ ಮುಂಚೆ ಕೂಡ ರಾಜ್ಯಾದ್ಯಂತ NSY ಪ್ರತಿಭಟನೆಯನ್ನು ಮಾಡಿದೆ. ಈಗ ನಾಳೆ ಕೂಡ ನಮಗೆ ಇವತ್ತು ಸರ್ಕ್ಯುಲೇಟ್ ಬಂದಿದೆ, ನಾಳೆ ರಾಜ್ಯಾದ್ಯಂತ ಎಲ್ಲ ತಾಲೂಕು ಮಟ್ಟದಲ್ಲಿ NSY ಪ್ರತಿಭಟನೆ, ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಾವು. ಆವಾಗ ಇಲ್ಲಿ ಕಾಂಗ್ರೆಸ್ JDS ಇದೆ, ಎಲ್ಲ BJP ಇದೆ ಎಂಬ ಇದನ್ನು ನೋಡೋದಿಲ್ಲ. ವಿದ್ಯಾರ್ಥಿಗಳ ಪರವಾಗಿ NSY ಯಾವತ್ತೂ ಇದೆ. ಏನ್ ಹೇಳ್ತೀರಿ ದಿನಕರ್ ಅವರೇ? ನಾವು ಹೇಳ್ತಕ್ಕಂಥದ್ದು ಕೂಗು ಬರ್ಬೇಕು, ಅದು ಒಂದು ಕಳೆದ ಇದರಲ್ಲಿ ಕೂಡ ನಾನು ಹೇಳಿದ್ದೆ, ಕಳೆದ ಕರ್ನಾಟಕ ರಾಜ್ಯದಲ್ಲಿ NSY ಅಂತಕ್ಕಂಥದ್ದು ಒಂದು ಬಲಿಷ್ಠ ಸಂಘಟನೆ, ಇಡೀ ABVP ಆಗಿದೆ, ಇದು ದೇಶದಲ್ಲಿ ಅದೇ ರೀತಿ ಇದೆ. ಹೌದು. ಈಗ ಧ್ವನಿ ಎತ್ತುವಾಗ ದೊಡ್ಡ ಮಟ್ಟದಲ್ಲಿ ಎತ್ತಿದಾಗ ಅದಕ್ಕೆ ಗವರ್ಮೆಂಟಿಗೆ ಕೂಡ ಒಂದು ಇದು ಬರ್ತದೆ. ಯಾಕೆ ಹೇಳಿದ್ರೆ 75% ಈಗ MLA ಏನಿದ್ದಾರೆ ವಿಧಾನಸಭೆಯಲ್ಲಿ ಅವರಿಗೆಲ್ಲ ಈ ಉಚಿತ ಬಸ್ ಆಗ್ಬೇಕಂತಕ್ಕಂಥ ಒಂದು ಇಚ್ಛೆ ಇದೆ. ಕರೆಕ್ಟ್. ಅಥವಾ ಒಂದು ವೇಳೆ 75% 80% MLA ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಆಗಬೇಕಂತಕ್ಕಂಥದ್ದು ಇದೆ. ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ 80% MLA ಕೂಡ ಇದೆ. 9 ಜನ ಮಿನಿಸ್ಟ್ರಿಗೆ ಇದು ಆಗಬೇಕನ್ನುವಂಥದ್ದಿದೆ. ಈಗ ಶಿಕ್ಷಣ ಸಚಿವರು, ಪ್ರೌಢ ಶಿಕ್ಷಣ ಸಚಿವರಾಗ್ಲಿ ಅಥವಾ GT ದೇವೇಗೌಡರಾಗ್ಲಿ ಇಚ್ಛಾಶಕ್ತಿ ಇದೆ ಅವರಿಗೆ ಮಾಡ್ಬೇಕನ್ನುವಂಥದ್ದು. ಈ ದೃಷ್ಟಿಯಲ್ಲಿ ನಮ್ಮ ಈಗ ಒಂದು ಹಂತದಲ್ಲಿ ಈಗ ವಿಧಾನ ಪರಿಷತ್ತಲ್ಲಿ ಈ ವಿಚಾರದಲ್ಲಿ ಚರ್ಚೆ ಮಾಡುವಂತ ಒಂದು ಪ್ರತಿಭಟನೆ ಈಗ ಆಗಿದೆ. ಆದ್ರೆ ಇದರ ಕೂಗು, ಇದರ ಒಂದು ಸಂಘಟನಾತ್ಮಕ ಇದು ದೊಡ್ಡದಾದ್ರೆ ಖಂಡಿತವಾಗಿಯೂ ನಾವು ಇದರಲ್ಲಿ ಮಾಡಬಹುದು. ಯಾಕೆ ಹೇಳಿದ್ರೆ ಒಂದು ಬಡತನದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಗೆ ಗೊತ್ತಿದೆ, ಇವತ್ತು ಎಷ್ಟೋ ಮಕ್ಕಳು ಮಧ್ಯಾಹ್ನ ಊಟ ಮಾಡದೆ ಮನೆಗೆ ರಾತ್ರಿ ಸಾಯಂಕಾಲ ಹೋಗಿ ಊಟ ಮಾಡ್ಬೇಕಂತ ವಿದ್ಯಾರ್ಥಿಗಳು ಇವತ್ತು ಕೂಡ ಇದ್ದಾರೆ. ಈ ರೀತಿಯ ವ್ಯವಸ್ಥೆ ಇರುವಾಗ ನಾವು 150 ರೂಪಾಯಿ, ನಿಮ್ಗೆ ನಾನು ಹೇಳ್ತೇನೆ, ರೂರಲ್ ಏರಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಗೆ ಹಾಜರಾತಿ ಕೊರತೆ ಈಗ ಆಗಿದೆ ಮಕ್ಕಳಿಗೆ. 100-150 ರೂಪಾಯಿ ಕೊಟ್ಟು ಯಾರು ಬರ್ತಾರೆ ಹೇಳಿ? ಬರ್ತಾರೆ ಹೇಳಿ? ಸಮಸ್ಯೆ ಇರೋದ್ರಿಂದ ಇದನ್ನ ಸ್ವಲ್ಪ ಅರಿತು ಅವರಿಗೆ ಮನದಟ್ಟು ಮಾಡುವಂತದ್ದು. ನಾನು ಹೇಳ್ತಕ್ಕಂಥದ್ದು NSY ಒಂದು ರಾಷ್ಟ್ರೀಯ ಒಂದು ನಾಯಕರನ್ನ ಕರೆದು ಕರ್ನಾಟಕ ರಾಜ್ಯದಲ್ಲಿ ಇದ್ದವರು ನೀವೊಂದು ಇದು ಕೊಡಿಯಲ್ಲ, ನಾವು ಬರ್ತೇವೆ ನಿಮ್ಮೊಟ್ಟಿಗೆ ಸೇರಿ. ಯಾಕೆ ಹೇಳಿದ್ರೆ ನಿಮ್ಮ ಆಡಳಿತ ಇದೆ, ಈ ದೃಷ್ಟಿಯಲ್ಲಿ ಅದಕ್ಕೊಂದು ಮಾನ್ಯತೆ ನೀಡುವ ಸಾಧ್ಯತೆ ಇದೆ. ಈ ದೃಷ್ಟಿಯಲ್ಲಿ ಅದನ್ನ ಯಾಕೆ ಮಾಡ್ತಾ ಇಲ್ಲ? ನೀವು ಹೋರಾಟ ಮಾಡ್ತಾ ಇದ್ದೀರಿ, ಆದ್ರೆ ಅದು ಕಡತಕ್ಕೆ ಇರಬಾರದು. ಎಲ್ಲ ಖಾಲಿ ಹೋರಾಟ ಮಾತ್ರ ಅಲ್ಲ, ಮೊನ್ನೆ ತಾನೇ ಇಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೂಡ ಭೇಟಿಯಾಗಿ NSY ಮನವಿಯನ್ನ ಕೊಟ್ಟಿದೆ. ಇಲ್ಲಿ ಆ ರಾಜ್ಯದ ಉಪಮುಖ್ಯಮಂತ್ರಿಯನ್ನ ಭೇಟಿಯಾಗಿ ಮನವಿಯನ್ನ ಕೊಟ್ಟಿದ್ದೇವೆ ಇದರ ಬಗ್ಗೆ. ತದನಂತರ ಕೂಡ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ, ಮನವಿ ನೀಡುವಂಥ ತಂತ್ರವನ್ನು ಮಾಡಿದ್ದೇವೆ, ಪ್ರತಿಭಟನೆಯೂ ಕೂಡ ಆಗಿದೆ. ಮೊನ್ನೆ ಮಂಗಳೂರಿಗೆ NSYನ ಕರ್ನಾಟಕ ಇನ್ಚಾರ್ಜ್ ನ್ಯಾಷನಲ್ ಸೆಕ್ರೆಟರಿ ರಾಹುಲ್ ರವರು ಕಳೆದ ವಾರ ಬಂದಾಗ ಕೂಡ ನಾವು ವಿಷಯವನ್ನು ಅವರಿಗೆ ತಿಳಿಸಿದ್ದೇವೆ. ಅಂದರೆ ದಿನಕರ್ ಅವರೇ, ನಿಮಗೆ ಎಲ್ಲ ಸಂಘಟನೆಯಲ್ಲಿ ಗೆಳೆಯರಿದ್ದ ಕಾರಣ ನೀವೊಂದು ಪ್ರಯತ್ನ ಮಾಡಬಹುದಾ? ಅಟ್ಲೀಸ್ಟ್ ಸಾಮಾಜಿಕ ನೋಡಿ, ಇವತ್ತು ಆಡಳಿತಾತ್ಮಕ ಸರ್ಕಾರವನ್ನ ಗಮನ ಸೆಳೆಬೇಕಾದ್ರೆ ನಾವು ಇವತ್ತು ಏನ್ ಮಾಡ್ಬೇಕು? ಈಗ ಅವ್ರು ಹೇಳಿದಾಗೆ ನಾವು ಇವತ್ತು NSYಯನ್ನ ದೂರುವಂತದ್ದಲ್ಲ. ಅವರು ಪ್ರತಿಯೊಂದು ಮಾಡಿದ್ದಾರೆ, ಅವರು ಮಾಡಿದನ್ನ ಹೇಳ್ಬೇಕನ್ನುವುದಕ್ಕೋಸ್ಕರ ನಾನು ಹೇಳಿರುವಂತದ್ದು. ಈಗ ಯಾಕೆ ಹೇಳಿದ್ರೆ ಆ ಇಚ್ಛಾಶಕ್ತಿ ಎಲ್ಲಿ ತನಕ ಇರ್ಬೇಕು ಹೇಳಿದ್ರೆ ಆ ಬೇಡಿಕೆ ಈಡೇರೋ ತನಕ ಇರ್ಬೇಕು. ನಾನು ಹೇಳ್ತೇನೆ, ABVP ಆಗ್ಲಿ NSY ಆಗ್ಲಿ ನಾವಾಗ್ಲಿ ಒಟ್ಟಿಗೆ ಸೇರಿ ನಾವು ಹೋರಾಟ ಮಾಡ್ಬೋದಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಕೇಳಿ, NSY ಅವರು ನಾಳೆ ABVP ಆಗ್ಲಿ ನಾವಾಗ್ಲಿ ಒಟ್ಟು ಸೇರ್ಬಾರ್ದ ಅಂತ ಕೇಳುವಂತದ್ದು. ನಾನು ಒಟ್ಟು ಸೇರ್ಬೋದಲ್ಲ? ನಾನು ಕಳೆದ ಇಲ್ಲಿ ಕೂತಾಗ ಹೇಳಿದ್ದೇನೆ, ಈ ಬಸ್ ಪಾಸ್ ವಿಷಯದಲ್ಲಿ ಎಲ್ಲಾ ಸಂಘಟನೆಗಳು ಒಟ್ಟಾಗಿ ಪ್ರತಿಭಟನೆ ಮಾಡುವುದಾದ್ರೆ ನಮ್ಮ ರಾಜ್ಯ ಸಮಿತಿ ಕೂಡ ಇದಕ್ಕೆ ಒಪ್ಪಿಗೆಯನ್ನ ನೀಡ್ತದೆ. NSY ಇಂದ ಒಂದು ಇದು ಬಂತು, ಆಗಿದೆ ಗ್ರೀನ್ ಸಿಗ್ನಲ್ ಬಂತು. ABVP ಇಂದ ಬಹುಶಃ ಅವರ ನಾಯಕರಿಗೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಆಗ್ತದೆ. ಎಲ್ಲಾ ವಿದ್ಯಾರ್ಥಿ ಸಂಘ ರಾಜ್ಯಾಧ್ಯಕ್ಷರುಗಳು ಹಾಗೂ ಎಲ್ಲಾ ಸಂಘಟನೆಯ ಖಂಡಿತ ಆಗತ್ತೆ. ಯಾಕೆ ಆಗುದಿಲ್ಲ? ABVP ರಾಜ್ಯದ ಪ್ರಮುಖರು, NSYನ ಪ್ರಮುಖರು ನೀವೆಲ್ಲ ಸೇರಿದ್ರೆ ಆಗುದಿಲ್ವಾ ದಿನಕರ್ ಅವರೇ? ಖಂಡಿತವಾಗ್ಲೂ ಆಗ್ತದೆ, ಯಾಕೆ ಆಗುದಿಲ್ಲ? ಈಗ ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ, ABVP ಆಗ್ಲಿ NSY ಆಗ್ಲಿ ಈ ದೇಶದ ಒಂದು ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಅಂತ ಹೇಳಿಸುವ. ಈಗ ಇಬ್ರು ರೆಡಿ ಆಗ್ತಾರಂತಾದ್ರೆ ಈಗ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಅದು ಏನ್ ಆಗ್ತದಂತ ಹೇಳಿದ್ರೆ, ಒಬ್ರು ಯಾರ ಒಂದು ಬಂದು ಪಾಲ್ ಕೊಟ್ಟಿದ್ರು. ಈಗ ಬಂದು ಪಾಲ್ ಕೊಟ್ಟಿದ್ದವರು ದಕ್ಷಿಣ ಕನ್ನಡದಲ್ಲಿ ಅವರ ಅಸ್ತಿತ್ವ ಇಲ್ಲ. ನೋಡಿ, ನಾನೊಂದು ನಿಮ್ಗೆ ನಮ್ಮ ಹೋರಾಟ ದುರ್ಬಲ ಎಲ್ಲಿ ಆಗ್ತದಂತ ಹೇಳುವಂತದ್ದು. ಇಡೀ ಕರ್ನಾಟಕದಲ್ಲಿ ನೋಡಿದ್ರೆ ಬ್ಯಾಂಗ್ಳೂರ್ ಬಿಟ್ರೆ ಅವರು ಈ ಕಡೆ ಅವರು ಎಲ್ಲಿ ಕೂಡ ಇಲ್ಲ.
ಮತ್ತೆ ಕರ್ನಾಟಕ ಬಂದ್ ಎಲ್ಲಿ ಮಾಡ್ತಾರೆ ಇವರು ಕಾಲೇಜನ್ನು? ಕರೆಕ್ಟ್. ಒಂದು ವೇಳೆ ಬಂದ್ ಆಗದಿದ್ರೆ ಬಹುಶಃ ಏನಾಗ್ತದೆ ಅಂತ ಹೇಳಿದ್ರೆ ಅದು ಷಡ್ಯಂತ್ರ ಕೂಡ ಆಗಿರ್ಬೋದು. ಈ ರೀತಿ ಬಂದು ಕಾಲು ಕೊಟ್ಟು ಫೇಲ್ ಆದ ಕೂಡಲೇ ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟಿಲ್ಲ, ಏನೋ ಯಾವ್ದಾದ್ರು ಉದ್ದೇಶ ಇರ್ಬೋದು ಅಂತಕ್ಕಂಥದ್ದು ಹೋರಾಟಗಾರರಾಗಿ ನಮ್ಮ ಒಂದು ಚಿಂತನೆ. ಕರೆಕ್ಟ್ ಕರೆಕ್ಟ್. ಈ ದೃಷ್ಟಿಯಲ್ಲಿ ನಾವಾಗ್ಲಿ ಅಖಿಲ ಭಾರತೀಯ ಪರಿಷತ್ ಆಗ್ಲಿ NSY ನಾವು ವಿದ್ಯಾರ್ಥಿಗಳ ಪರವಾಗಿರುವವರು ನಾವು ಆಲೋಚನೆ ಮಾಡ್ಬೇಕು. ನಾವೊಂದು ಈಗ ಅವರು 21ಕ್ಕೆ ಮಾಡ್ತಾರ ಬಿಡ್ತಾರ ಅಂತಕ್ಕಂಥದ್ದು ವಿಚಾರ. ಅವರು ಯಾರಿದ್ದಾರೆ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಗೂ ಕೂಡ ಅವರದ್ದು ಮಹೇಶ್ ಅಂತ ಅದರದ ಅಧ್ಯಕ್ಷರು ನಮ್ಗೆ ಕೂಡ ಪರಿಚಯಿಸ್ತಾರೆ ಅವರು. ನಾವು ಅವರಿಗೆ ಹೇಳ್ಬೋದು, ನೀವು 21ರ ಬಂದು ಹಿಂದೆ ತೆಗೀರಿ, ನಾವೆಲ್ಲರೂ ಒಟ್ಟು ಸೇರಿ ಮಾಡುವ ಅಂತಕ್ಕಂಥ ಒಂದು ಅಸಲ ನಾವು ಕೂಡ ಇರ್ಬೋದು. ಇವ್ರುಗಳು ಸೇರ್ತಾರಂತಾದ್ರೆ ಕರೆಕ್ಟ್. 21ನೇ ತಾರೀಕಿಗೆ ಇವತ್ತು ಯಾರು ಬಂದಿಗೆ ಕರೆ ಕೊಟ್ಟಿದ್ದಾರೆ ಅಂತೇಳಿ ನಮಗೆ ತಿಳಿದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಸೇರಿ ಮಾಡುವಂತದ್ದು ಇದೆ. ಯಾರು ಬಂದು ಕಾಲ್ ಕೊಟ್ಟಿದ್ದಾರೆ ಅವರನ್ನು ನಾವೀಗ ನಾಳೆಗೆ ಬೆಂಗಳೂರಲ್ಲಿ ಕರೆದು ಮಾತುಕತೆ ನಡೆಸಿ ನಾವು ಒಂದು ಹೋರಾಟ ಸಮಿತಿಯನ್ನು ಅಲ್ಲಿಂದ ಮಾಡಿ. ಹೌದು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ರಾಜ್ಯಾದ್ಯಂತ ನಾಳೆ ಹೋರಾಟಕ್ಕೆ ಕರೆ ನೀಡಿದೆ. 21ರ ಹೋರಾಟಕ್ಕೆ ನಮ್ಮ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವುದಿಲ್ಲ ನಾವು. 21ರ ಪ್ರತಿಭಟನೆ ಏನಿದೆ ಬಸ್ ಪಾಸ್ ವಿರುದ್ಧವಾಗಿ ಇದ್ರೆ ಖಂಡಿತವಾಗಿಯೂ ಕೂಡ NSY ಅದಕ್ಕೆ ಬೆಂಬಲವನ್ನ ನೀಡ್ತದೆ. ಯಾರೇ ಮಾಡಿದ್ರು ನಾವು ಅದೇ ಬಸ್ ಪಾಸ್ ವಿರುದ್ಧ ಪ್ರತಿಭಟನೆ ಆದ್ರೆ ನಾವು ಖಂಡಿತ ಅದಕ್ಕೆ ಬೆಂಬಲವನ್ನ ನೀಡ್ತೇವೆ. ನಾನು ಹೋಗುವಂತ ಕಾಲೇಜನ್ನು ಕೂಡ ಬಂದ್ ಮಾಡುವಂತ ವ್ಯವಸ್ಥೆ ನಾವು ಮಾಡ್ತೇವೆ. ಓಕೆ ದಿನಕರ್ ಅವರು, ನೀವೊಂದು ಮನಸ್ಸು ಮಾಡಿ ಏನಾದ್ರೂ ಆಗತ್ತಾ ನೋಡುವ. ಅಲ್ಲ ನೋಡಿ, ಒಡಕ್ಕೆ ಈಗ ನಾವು ಈಗ ಮಾತಾಡುವುದರಲ್ಲಿ ಒಡಕಿದೆ. 21ರ ಬಗ್ಗೆ ನಾವೇನು ಮಾತನಾಡುದಿಲ್ಲ ಅಂತ ದೊಡ್ಡ ಸಂಘಟನೆಯವರು ಹೇಳ್ತಾರೆ. ನಾಳೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ನಾಳೆ ಮಾಡುವುದಕ್ಕೆ ಅವರು ನಮ್ಮ ಬೆಂಬಲ ಕೂಡ ಕೇಳ್ತಾ ಇಲ್ಲ. ಒಂದು ಎರಡನೇದು 21ರ ಬಗ್ಗೆ ನಾವು ಮಾತಾಡ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರ ಉದ್ದೇಶ ಏನು ಅಂತದೇ ಅರ್ಥ ಆಗುದಿಲ್ಲ. ಇವರಿಗೆ ಬೇಡಿಕೆ ಇರಬೇಕಾ ಅಥವಾ ಇವರೇ ಪ್ರತಿಭಟನೆ ಮಾಡಿ ಬೇಡಿಕೆ ಇರಬೇಕಾ, ರಾಜಕೀಯದೇನಾದ್ರೂ ಲೆಕ್ಕಾಚಾರ ಇದೆ ಅಂತ ಅವರು ಉತ್ತರ ಕೊಡ್ಬೇಕೀಗ. ನೋಡಿ, ಕಳೆದ 3 ತಿಂಗಳಿನಿಂದ ನಿರಂತರವಾಗಿ ಹೋರಾಟ ನಡೀತಿದೆ. ಖಾಲಿ ಕೇವಲ ಮನವಿ ಆ ರೀತಿ ಮಾಡುವಂತ ಪರಿಣಾಮವಾಗಿ ಯಾವುದೇ ರೀತಿ ಬೇಡಿಕೆ ಈಡೇರುವುದಿಲ್ಲ. ವಿದ್ಯಾರ್ಥಿ ಪರಿಷತ್ ನಿರಂತರವಾಗಿ ಪಾಠ ಕೇಳಬೇಕಾದ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಅಲ್ಲ, 21ನೇ ತಾರೀಕಿಗೆ ಮನವಿ ಕೊಡ್ಲಿಕ್ಕೆ ಹೇಳ್ತಿಲ್ಲ. 21ನೇ ತಾರೀಕಿಗೆ ಬಸ್ ಪಾಸ್ಗೆ ಬಂದಿಗೆ ಕರೆ ಕೊಟ್ಟಿದ್ದಾರೆ, ಅದಕ್ಕೆ ಬೆಂಬಲವನ್ನ ಕೇಳಿದ್ದು. ಹೌದು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ, ರಾಜ್ಯಾದ್ಯಂತ ನಾಳೆ ಹೋರಾಟಕ್ಕೆ ಕರೆ ನೀಡಿದೆ. ನಾಳೆಯ ಹೋರಾಟವನ್ನ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ನೋಡ್ತೇವೆ. ಬಹಳಷ್ಟೊಂದು ಉತ್ತಮ ರೀತಿಯಲ್ಲಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ರೀತಿಯಲ್ಲಿ, ಈ ಸರ್ಕಾರಕ್ಕೆ ಬಿಸಿ ಮುಟ್ಟುವ ರೀತಿಯಲ್ಲಿ ನಾಳೆ ಒಂದು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಹೋರಾಟಕ್ಕೆ ಸಿದ್ಧತೆ ಆಗಿದೆ. ಅದೇ ಎಲ್ಲಾ ಸಂಘಟನೆಗಳು ಒಟ್ಟಾದ್ರೆ ಇನ್ನೂ ಕೂಡ ಬಿಸಿ ಮುಟ್ಟುತ್ತದೆ. ಕರೆಕ್ಟ್, ಅದು ಆಗತ್ತೆ ನೋಡೋಣ. ಧನ್ಯವಾದ ದಿನಕರ್ ಅವರು. ಏನಾದ್ರು ಮಾಡಿ, ನಮ್ಮ ರಿಕ್ವೆಸ್ಟ್ ಅಷ್ಟೇ, ಏನಾದ್ರು ಪ್ರಯತ್ನ ಮಾಡಿ ಎಲ್ಲರೂ ಸೇರಿಸ್ಲಿಕ್ಕೆ ಯಾರಾದರೂ ಒಬ್ಬರು ಮುಂದಕ್ಕೆ ಬರಬೇಕು. ಯಾರು ಬರ್ತಾರೆ ಅದು ಪ್ರಶ್ನೆ ಬಗ್ಗೆ ಚರ್ಚೆ ಮಾಡ್ತೇವೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಸುಮಾರು 19,60,000 ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಆಗುವಂಥ ಒಂದು ಯೋಜನೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಯಾಕೆ ಹಿಂದೆ ಮುಂದೆ ನೋಡ್ತಾ ಉಂಟು. ಅದು ಕೂಡ ಕೇವಲ ಹೆಚ್ಚುವರಿಯಾಗಿ ಬೀಳುವಂಥ ಸುಮಾರು 600 ಚಿಲ್ಲರೆ ಕೋಟಿ ರೂಪಾಯಿಗಳಿಗೆ ಮಾತ್ರ. ಯಾವುದಕ್ಕೆಲ್ಲ ನಾವು ಹಣವನ್ನು ವೇಸ್ಟ್ ಮಾಡ್ತಾ ಇರುವಂಥ ಈ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಿಗೆ ಅಥವಾ ಸುಮ್ಮನೆ ಹಣ ಪೋಲಾಗುತ್ತಿರುವ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ, ಬಡ ವಿದ್ಯಾರ್ಥಿಗಳು ಗ್ರಾಮಾಂತರ ಭಾಗದಲ್ಲಿ ಅನುಭವಿಸುತ್ತಿರುವಂಥ ನಿತ್ಯದ ಅವರ ಹೊರಗೆ, ಅವರ ಪೋಷಕರ ಮೇಲೆ ಬೀಳುತ್ತಿರುವಂಥ ಆರ್ಥಿಕ ಹೊರಗೆ ಒಂದು ಪರಿಹಾರವನ್ನು ಸಿಗಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ಬಹುಶಃ ಇಲ್ಲಿ ವಿದ್ಯಾರ್ಥಿ ಶಕ್ತಿಗಳು ನಿಧಾನವಾಗಿ ಅಂತ ಹೇಳಿದ್ರೆ ಬೇರೆ ಬೇರೆ ಸಂಘಟನೆಗಳ ಮೂಲಕ, ಬೇರೆ ಬೇರೆ ಪಕ್ಷಗಳ ಕೃಪಾಪೋಷಿತವಾಗಿರುವಂಥ ಒಂದು ಬೆಂಬಲದಲ್ಲಿ ಒಗ್ಗಟ್ಟನ್ನು ಒಡೆದಿರುವಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇಳಲಿಕ್ಕೆ ರೆಡಿ ಇಲ್ವಾ? ಈ ಬಗ್ಗೆ ನಮಗೆ ಇಬ್ಬರು ಯುವ ಶಕ್ತಿಗಳು ಮಾತಾಡ್ತಿದ್ರು. ಬನ್ನಿ, ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ ABVPಯ ಕಾರ್ಯದರ್ಶಿ ಆಗಿರುವಂಥ ಹರ್ಷ ನಾರಾಯಣ ಅವರಿಗೆ ನಮ್ಮೊಂದಿಗೆ ಲೈನಲ್ಲಿದ್ದಾರೆ. ನಮಸ್ಕಾರ ಹರ್ಷ ಅವರೇ. ಹರ್ಷ ಅವರೇ ನಮಸ್ಕಾರ. ಈಗ ಪ್ರಶ್ನೆ ಇರೋದು ಏನಂತ ಹೇಳಿದ್ರೆ, ಧ್ವನಿ ಕೇಳಿಸ್ತಾ ಉಂಟಾ?
ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಕಾನೂನು ಸಲಹೆಗಾರರು ಒಂದು ಸಲಹೆಯನ್ನು ಮುಂದೆ ಇಟ್ಟರು. ಏನಂತ ಹೇಳಿದರೆ, ಎಲ್ಲ ಸಂಘಟನೆಗಳು ABVP, NSUI ಮತ್ತು ಎಲ್ಲ ಇತರ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಬಿಸಿ ಮುಟ್ಟಿಸಿದರೆ ಸುಲಭದಲ್ಲಿ ಆಗುವಂಥ ಕೆಲಸ. ನೀವು ಪ್ರತಿಯೊಬ್ಬರು ಬೇರೆ ಬೇರೆ ಹೋರಾಟ ಮಾಡಿದರೆ ಕಷ್ಟ ಆಗತ್ತೆ ಅಂತೇಳಿ ಒಪ್ಪಿಕೊಳ್ತೀರಾ? ಈಗ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ ಇದೆ. ಒಂದೂವರೆ ತಿಂಗಳಿಂದ ಕೂಡ ನಮ್ಮ ಹೋರಾಟ ನಿರಂತರತೆ ಇದೆ. ಅವರು ಕೂಡ ಮಾಡ್ತಿದ್ದಾರೆ. ಒಂದೇ ದಿನ ಮಾಡಿದ್ರೆ ಒಗ್ಗಟ್ಟು ಪ್ರದರ್ಶನ ಅಂತಲ್ಲ, ಆದರೆ ನೀವು ಸಹಜವಾಗಿ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಮಾಡ್ತಿದ್ರೆ ಸ್ವಾಗತಾರ್ಹ. ಆ ಕಾರಣಕ್ಕೋಸ್ಕರ ಯಾವುದೋ ಒಂದು ದಿನ ನಾವು ಬಂದಿಗೆ ಕರೆ ಕೊಡ್ತೇವೆ. ಅದರಲ್ಲಿ ವಿದ್ಯಾರ್ಥಿ ಪರಿಷತ್ತು ಒಂದು ಕರೆ ಕೊಡೋದು ನಮ್ಮ ಪ್ರತಿಭಟನೆ ಹೋರಾಟ ಖಂಡಿತವಾಗ್ಲೂ ಇದೆ. ಅಲ್ಲ ಹರ್ಷ ಅವರೇ, ನೀವು ಹೋರಾಟ ಮಾಡ್ತೀರಿ. ABVP ಒಂದೇ ಸಂಘಟನೆ ಹೋರಾಟ ಮಾಡಿ ನ್ಯಾಯ ಸಿಕ್ಕಿದ್ರೆ ಬಿಡಿ, ಒಳ್ಳೆಯ ವಿಚಾರ, ಅದರಲ್ಲೇನು ತಪ್ಪಿಲ್ಲ. ಆದರೆ ಪ್ರಶ್ನೆ ಇರೋದು, ನೀವೆಲ್ಲರೂ ಸೇರಿ ಒಂದು ABVPಯ ರಾಜ್ಯ ಮುಖಂಡರು, ರಾಜ್ಯ ಅಧ್ಯಕ್ಷರ, ಉಪಾಧ್ಯಕ್ಷರ, NSUIನ ರಾಜ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಇನ್ನು ಯಾರೋ ಮೊನ್ನೆ ನಾಡು ಶನಿವಾರ ಒಬ್ಬರು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ರು ಯಾರು ಮಂಗಳವಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಬುಧವಾರ. ಅದಕ್ಕೆ ಬದಲಿಗೆ ಎಲ್ಲ ಸಂಘಟನೆಗಳ ಪ್ರಮುಖರು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿಕೊಂಡು ನಾವು ಇಂತಿಂಥ ದಿನ ನಮ್ಮ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರೆ ನೀವು ಕಡಿಮೆ ಆಗೋದಿಲ್ಲ ಅಥವಾ NSUI ಕೂಡ ಕಡಿಮೆ ಆಗೋದಿಲ್ಲ. ಇದು ಯಾಕೆ ನಿಮ್ಮ ಅಲ್ಲ, ನಾವು ತಯಾರಿದ್ದೇವೆ, ನಾವು ಈಗಾಗಲೇ ತಯಾರಿದ್ದೇವೆ, ನಾಳೆ ಮಾಡ್ತಿದ್ದೇವೆ, ಮತ್ತೆ 20ಕ್ಕೂ ಮಾಡ್ತೀವಿ. ಯಾರು ಮಾಡಿದ್ರು ಕೂಡ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಸಹಮತ ಮತ್ತು ಬೆಂಬಲ ಇದೆ. ನಮ್ಮ ಧ್ಯೇಯ ಇರ್ತಕ್ಕಂಥದ್ದು ಎಲ್ಲರಿಗೂ ಉಚಿತವಾಗಿರ್ತಕ್ಕಂಥ ಬಸ್ ಪಾಸ್ ಅನ್ನ ಈ ಸರ್ಕಾರ ಕೊಡಬೇಕು ಅಂತ. ಓಕೆ, ಈಗ ಕೂಡ ವಿರೋಧ ಮಾಡಲ್ಲ. ನಮ್ಮ ಜೊತೆ ಯಾರು ಸೇರ್ಕೊಂಡು ಸ್ವಾಗತಾರ್ಹ ಮತ್ತು ಜೊತೆಗೆ ಚರ್ಚೆ ಮಾಡೋರು ಬಂದ್ರೆ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ಓಕೆ, ಹಾಗಿದ್ರೆ ನಿಮಗೆ ಮಂಗಳೂರಿನಿಂದ ಯಾರಾದರೂ ಲಾಯರ್ ಕಾಲ್ ಮಾಡಿ ಒಟ್ಟಿಗೆ ಮಾಡಲಿಕ್ಕೆ ಚಿಂತನೆ ಮಾಡೋಣ ಅಂತ ಹೇಳಿದ್ರೆ ನೀವು ಅದನ್ನು ಸ್ವೀಕಾರ ಮಾಡ್ತೀರಿ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಿ, ರೆಡಿಯಾ? ಸರಿಯಾ? ಮಾಡಲಿ ಕರೆ ಮಾಡಲಿ, ಮಾತಾಡ್ತೀವಿ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ ಇದೆ. ಎಲ್ರಿಗೂ ಉಚಿತವಾಗಿ ಬಸ್ ಪಾಸ್ ಕೊಡಬೇಕು ಅಂತ ನಮ್ಮ ಹೋರಾಟ ನಾಳೆ ಇದೆ. ನಮ್ಮ ಜೊತೆ ಯಾರು ಬಂದು ಕೈ ಜೋಡಿಸಿದ್ರು ಕೂಡ ನಮ್ಮ ಸಹಜವಾಗಿ ಅವರು ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ರೆ ಖುಷಿಯ ಸಂಗತಿ. ಓಕೆ, ಹಾಗಿದ್ರೆ ನೀವು ಒಪ್ಪಿಕೊಳ್ತೀರಿ, ನಿಮ್ಮ ಏನು ಪ್ರಾಬ್ಲಮ್ ಇಲ್ಲ. ನೀವು ನಾಳೆ ಮಾಡಿ, ನಾಳೆ ಮಾಡೋದಕ್ಕೆಲ್ಲ ಮುಂದಿನ ಒಂದು ವಾರ ಬಿಟ್ಟು ಮತ್ತೊಮ್ಮೆ ಒಂದು ಪ್ರಬಲಯುತವಾಗಿ ಎಲ್ಲರೂ ಸೇರುವುದಾದರೆ ತುಂಬ ಒಳ್ಳೆಯದು ಅಂತ ನಮ್ಮ ಭಾವನೆ. ಅಥವಾ ನೀವು ಒಪ್ಪಿಕೊಳ್ತೀರಂತ ಅಂದ್ಕೊಂಡಿದ್ದೆ. ವಿದ್ಯಾರ್ಥಿ ಪರಿಷತ್ನ ಈ ಒಂದು ಕಾರ್ಯಕ್ಕೆ ಯಾರು ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರು ಕೂಡ ನಾವು ವಿರೋಧ ಮಾಡಲ್ಲ. ಎಲ್ಲರೂ ಕೂಡ ಬಂದು ನಮ್ಮ ಉದ್ದೇಶ ಇರ್ತಕ್ಕಂಥ ಸ್ಪಷ್ಟ ಇದೆ. ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಲ್ಲಿ ಮತ್ತೆಲ್ಲರೂ ಜೊತೆ ಬಂದು ಸೇರ್ಕೊಂಡು ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡಬೇಕಂತ ಪ್ರಶ್ನೆ ಇಲ್ಲ. ಓಕೆ, ನೀವು ಒಪ್ಪಿಕೊಳ್ತೀರಿ. ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್ ಹರ್ಷ ಅವರೇ. ಯಾರಾದರೂ ಬಂದು ಸೇರಿಕೊಂಡ್ರೆ ನಾವು ತಯಾರಿದ್ದೇವೆ ಅಂತ ಮಾತನ್ನು ಹೇಳಿದರು. ಅಫ್ಕೋರ್ಸ್ ದಿನಕರ್ ಅವರು ಹೇಳಿದಾಗೆ ಅಧ್ಯಕ್ಷ ಅದು ಯಾರು ಅಥವಾ ಸಂಚಾಲಕರು ಯಾರು ABVP ತಗೊಳ್ಳಿ, ನಮಗೇನು ಪ್ರಾಬ್ಲಮ್. ಇದು ತಾರ್ಕಿಕವಾಗಿ ಬೇರೆ ಬೇರೆ ಅಂತ ಕೆಲವೊಮ್ಮೆ ಅನಿಸ್ತದ ಸವಾದ್ ಅವರೇ? ಎಲ್ಲೋ ಒಂದು ಕಡೆ ಅಪರೂಪಕ್ಕೆ ಒಟ್ಟಾಗೋದು ಅಂತ ಹೇಳಿದರೆ ಒಂದು ಕ್ರಾಂತಿ ಅಂತ ನಿಮಗೆ ಕೂಡ ಒಟ್ಟಾಗುವಾಗ ನಾವು ಒಂದು ಸಂಘಟನೆ ಹೆಸರಲ್ಲ, ಯಾವುದಾದ್ರೂ ಒಂದು ವಿದ್ಯಾರ್ಥಿ ಸಂಘಟನೆ ಸರ್ವ ಕಾಲೇಜ್ ಅಂತ ಒಂದು ಹೆಸರಿಟ್ಟು ಮಾಡೋದಾದ್ರೆ ನಾವು ಸಂಪೂರ್ಣ ಅದಕ್ಕೆ ಬೆಂಬಲ, ಎಲ್ಲರಿಗೂ ಒಪ್ಪಿಗೆ ಇರುವಂತಹ ಒಂದು ಹೆಸರನ್ನು ಹಾಕಿ ನೋಡಿ. ನಮಗೂ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಬಲಿಷ್ಠವಾದಂಥ ವಿದ್ಯಾರ್ಥಿ ಸಂಘಟನೆ, ABVP ಕೂಡ ಅದೇ ತರ ಅಂತ ತುಂಬಾ ಸಂಘಟನೆಗಳು ಒಟ್ಟಾಗಿ ಸೇರುವಾಗ ನಾವು ಹೊಸ ಒಂದು ಇದನ್ನ ಅಲ್ಲಿ ABVP ಅಡಿಯಲ್ಲಿ ಅಂತ ಆಗುದಿಲ್ಲ, ಅದು ಸಮಾನವಾಗಿ ವೇದಿಕೆಯಲ್ಲಿ ನಾವು ಮಾಡಬಹುದಲ್ಲ ಅಂತ. ಏನ್ ಹೇಳ್ತೀರಿ? ನೋಡಿ, ಈಗಾಗಲೇ ಅವರು ಬಹಳಷ್ಟು ಸ್ಪಷ್ಟಪಡಿಸಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಜೊತೆ ಯಾರು ಬಂದ್ರು ಕೂಡ ಸ್ವಾಗತಾರ್ಹ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಯಾರು ಬಂದಂತ ಹೇಳಿದ್ರೆ ನಿಮ್ಮೊಟ್ಟಿಗೆ ಸೇರಿ ನಾವೀಗ ನಾಳೆ ಮಾಡ್ತಿದ್ದೇವೆ, ಮಿಶ್ರಣ ಇದು ಸೇರಿಕೊಂಡ್ರೆ ಸ್ವಾಗತ ಅಂತ ಅವರು ಹೇಳಿದ್ದಾರೆ. ನಿಮ್ಗೆ ಈ ಐಡಿಯಾ ಹೇಗೆ ಅನಿಸ್ತು? ಒಂದು 4-5 ಸಂಘಟನೆಗಳು ಬಂದು ಒಟ್ಟಿಗೆ ಸೇರಿ ಮಾಡೋದಕ್ಕೆ ನಿಮ್ಮ ನಾಯಕರ ಭಾವನೆಗಳು ಅಥವಾ ಬಾಡಿ ಲ್ಯಾಂಗ್ವೇಜ್ ಅಥವಾ ವಾಯ್ಸ್ ಹೇಗೆ ಅನಿಸ್ತಾ ಉಂಟು? ನೋಡಿ, ರಾಜ್ಯ ಮಟ್ಟದ ಮತ್ತೆ ಜಿಲ್ಲಾ ಮಟ್ಟದ ವಿಭಾಗ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನ ನಾವು ಕೆಲವು ದಿನಗಳಲ್ಲಿ ತೋರಿಸ್ತೇವೆ. ಓಕೆ, ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ NSUIನ ರಾಜ್ಯ ಉಪಾಧ್ಯಕ್ಷರಾಗಿರುವಂತ ಶ್ರೀಯುತ ಚೇತನ್ ಕೆ ಅವರ ಮನಿದ್ದಾರೆ. ನಮಸ್ಕಾರ ಚೇತನ್ ಅವರೇ. ಚೇತನ್ ಅವರಿಗೆ ಪ್ರಶ್ನೆ ಇರುವುದು, ABVP, NSUI ಮತ್ತು ಇತರ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದೇ ವೇದಿಕೆಯಲ್ಲಿ ಒಂದು ಧ್ವನಿ ಮೊಳಗಿಸಿದ್ರೆ ನಿಮಗೆ ಸುಲಭವಾಗಿ ರಾಜ್ಯ ಸರ್ಕಾರವನ್ನು ಬಗ್ಬಡಿಬಹುದು ಅಂತ ಅನಿಸ್ತದ, ಅಥವಾ ಅವ್ರು ಮಾಡಲಿ ನಾವು ಮಾಡ್ತೇವೆ ನಮ್ಮದು ಬೇರೆ ಅವ್ರದ್ದು ಬೇರೆ ಅಂತ ಹೋದ್ರೇನೆ ಆಗುವುದು ಅಂತ ಅನಿಸ್ತಾ ಉಂಟಾ? ಏನ್ ಕತೆ ಸರ್? ಈ ಹಿಂದಿದ್ದು ಸಿದ್ದರಾಮಯ್ಯ ಸರ್ಕಾರ ಲಾಸ್ಟ್ 2ನೇ ಬಜೆಟ್ ಅಲ್ಲಿ SC ST ವಿದ್ಯಾರ್ಥಿ ಫ್ರೀ ಬಸ್ ಪಾಸ್ ಅನೌನ್ಸ್ ಮಾಡಿದ್ರು.
ಅದು ಸ್ವಾಗತಾರ್ಹ, ಒಳ್ಳೆಯದೇ. ತದನಂತರ ರಾಜ್ಯ NSV ಮಂಜುನಾಥ್ ಗೌಡರವರು ಅದನ್ನ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ತರಬಾರ್ದು ಅಂತೇಳಿ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಫ್ರೀ ಬಸ್ ಪಾಸ್ ಮಾಡ್ಬೇಕು ಅಂತೇಳಿ ರಾಜ್ಯಾದ್ಯಂತ ನಮ್ಮ NSV ಜಿಲ್ಲಾ ಘಟಕಗಳು, ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ಆಯಾ ಜಿಲ್ಲಾಧಿಕಾರಿಗಳು ಮತ್ತೆ ಸಚಿವರುಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ವಿ. ಸರಿ. ತದನಂತರ ರಾಜ್ಯಾಧ್ಯಕ್ಷರು ಅಂದಿನ ಸಾರಿಗೆ ಸಚಿವರಾದ HM ರೇವಣ್ಣ ಅವರ ಹತ್ರ ಮಾತಾಡಿ ಅದರ ರೇವಣ್ಣ ಸರ್ ಅವರು ಮುಖ್ಯಮಂತ್ರಿಗಳು ಗಮನ ತಂದಿ ಕಳೆದ ಲಾಸ್ಟ್ ಬಜೆಟ್ ನಲ್ಲಿ ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಫ್ರೀ ಬಸ್ ಪಾಸ್ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 19,60,000 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನು ಅನೌನ್ಸ್ ಮಾಡಿದ್ರು. ಕರೆಕ್ಟ್. ಓಕೆ. ಆದ್ರೆ ನಮ್ಮ ಈ ಸರ್ಕಾರ ಎಲ್ಲೋ ಒಂದ್ ರೀತಿ ವಿದ್ಯಾರ್ಥಿ ಬಸ್ ಪಾಸ್ ಅನ್ನ ಅನೌನ್ಸ್ ಮಾಡೋದು ಕೈಬಿಟ್ಟಿದೆ. ಇದು ನಮ್ಮ ರಾಜ್ಯ NSV ಇರ್ಬೋದು, ಎಲ್ಲ ಜಿಲ್ಲಾ NSV ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಾವು ಈ ಸರ್ಕಾರಕ್ಕೆ ಒಂದೇ ಮಾತು ಹೇಳ್ತಾ ಇದ್ದೀವಿ, ಏನು ಈ ಹಿಂದೆ ಸರ್ಕಾರ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದೆ, ದಯಮಾಡಿ ಮಾನ್ಯ ಕುಮಾರಸ್ವಾಮಿ ಅವರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತ ಈ ಒಂದು ಯೋಜನೆಯನ್ನ ಕೂಡಲೇ ಘೋಷಣೆಯನ್ನು ಮಾಡಬೇಕಾಗುತ್ತೆ. ಅವರು ಕೂಡ ರೈತರು ಸಾಲ ಮನ್ನಾ ಮಾಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 60-70% ರೈತರು ಮಕ್ಕಳ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಈ ಟೌನ್ಗೆ, ನಗರಕ್ಕೆ, ಪ್ರದೇಶಗಳಿಗೆ ವಿದ್ಯಾರ್ಥಿಗಳು ಓದ್ಲಿಕ್ಕೆ ಬರ್ತಿದ್ದಾರೆ. ಹೌದು ಹೌದು ಕರೆಕ್ಟ್. ಈಗ ಚೇತನ್ ಅವರೇ ಅದೆಲ್ಲ ಕರೆಕ್ಟ್ ಪಾಯಿಂಟ್. ರಾಜಕೀಯ ಬೆರೆಸಬಾರ್ದು ಅಂತಲ್ಲ, ಆದ್ರೆ ತುಂಬಾ ಜನ ಈಗ ಸರ್ವ ಕಾಲೇಜ್ನ ಒಬ್ರು ಕಾನೂನು ಸಲಹೆಗಾರರು ಒಂದು ಪಾಯಿಂಟ್ ಎತ್ತಿದ್ರು, ಅದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಿಮ್ಮದೇ ಪಕ್ಷ ಅಧಿಕಾರದಲ್ಲಿ ಇರುವಾಗ NSV ನಾವು ಪ್ರತಿಭಟನೆ ಮಾಡ್ತೇವೆ, ಮನವಿ ಕೊಟ್ವಿ, ನಾವು ಮನವಿ ಕೊಡ್ತಾ ಇದ್ದೇವೆ, ಈಗ ಕೊಟ್ವಿ, ನಾಳೆ ಕೊಡ್ತೇವೆ, ಹೀಗೆ ಹೇಳುವ ಮೂಲಕ ನೀವು ಎಲ್ಲೋ ಒಂದ್ ಕಡೆಯಲ್ಲಿ ನಿಮ್ಮ ಕೈಯಿಂದ ಆಗುವುದಿಲ್ಲ, ನಾವು ಮನವಿ ಕೊಟ್ಟದ್ದು ವೇಸ್ಟ್ ಆಗ್ತಾ ಇದೆ ಅಂತೇಳಿ ಒಪ್ಪಿಕೊಂಡಾಗೆ ಆಗ್ತಾ ಇಲ್ವಾ ಪರೋಕ್ಷವಾಗಿ? ಒಂದು ವೇಳೆ ABP ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರೆ ನಾವಾಗ ಮನವಿ ಕೊಟ್ವಿ ಏನು ಆಗ್ತಾ ಇಲ್ಲ ಅಂತ ಹೇಳೋದಕ್ಕೂ ನೀವು NSVನವರು ಈಗ ಹೋಗಿ ಮನವಿ ಕೊಟ್ವಿ ಏನು ಆಗ್ತಾ ಇಲ್ಲ ಹೇಳೋದಕ್ಕೂ ಸಮ ಅಂತ ಅನಿಸ್ತಾ ಇಲ್ವಾ? ಸರ್, ಯಾವುದೇ ವಿದ್ಯಾಸಂಘಟನೆ ಇರ್ಬೋದು, NSV ಇರ್ಬೋದು, ABVP ಇರ್ಬೋದು, ಇನ್ನೊಂದು ಯಾವುದೇ ವಿದ್ಯಾಸಂಘಟನೆಗಳು, ಯಾವುದೇ ಪಕ್ಷ ಇರಲಿ, ನಮ್ದೇ ಪಕ್ಷ ಇರಲಿ, ನಮ್ದೇ ಸರ್ಕಾರ ಇರಲಿ, ಫಸ್ಟ್ ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿಗಳ ಪರವಾಗಿ ಇರಬೇಕಾಗುತ್ತೆ. ಕರೆಕ್ಟ್. ಹಾಗಾಗಿ ಹಿಂದೆ ನಮ್ಮ ಪಕ್ಷ ಇದ್ದು ಕೂಡ ನಾವು ಎಲ್ಲಾ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ವಿ. NSV ಇವತ್ತು ರಾಜ್ಯಾಧ್ಯಕ್ಷರು ಮಂಜುನಾಥ್ ಅವರು ಆದೇಶವನ್ನು ಮಾಡಿದ್ದಾರೆ. ನಾಳೆ ರಾಜ್ಯದ ಜಿಲ್ಲಾ ಕೇಂದ್ರಗಳ ಮುಖಾಂತರ DC ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಾರಿಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಬೆಂಗಳೂರು ಕೂಡ ಆ ಬೆಂಗಳೂರು ಜಿಲ್ಲಾ NSV ಇರ್ಬೋದು, ರಾಜ್ಯ NSV ಇರ್ಬೋದು, ಮಾನ್ಯ ಸಾರಿಗೆ ಸಚಿವರಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮವನ್ನ ಘೋಷಣೆ ಮಾಡಬೇಕು ಅಂತೇಳಿ ಮನವಿ ಕೊಡ್ತಿದ್ದಾರೆ. ನಮ್ಮ ಸಂಘಟನೆ ಉದ್ದೇಶ ಇದು ಕಡ್ಡಾಯವಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಬೇಕು ಅಂತ ನಮ್ಮ ಒತ್ತಾಯ. ಕರೆಕ್ಟ್. ಅಲ್ಲ, ಅನೌನ್ಸ್ ಮಾಡ್ಬೇಕಂತ ಹೇಳಿದ್ರೆ ನೀವು ಈಗಾಗಲೇ ಜುಲೈ ತಿಂಗಳ 20ನೇ ತಾರೀಕು ಹತ್ತಿರ ಬರ್ತಾ ಉಂಟು, ಇವತ್ತು 17. ಆಲ್ರೆಡಿ ಕೆಲವು ಜಿಲ್ಲೆಗಳಲ್ಲಿ ಅವರು ಈ ಮಂತ್ಲಿ ಪಾಸ್, ವರ್ಷದ ಪಾಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಈ ನಿಮ್ಮ ಒಂದು ನ್ಯೂಸ್ ಚಾನಲ್ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಯಾ ಸರ್ಕಾರಕ್ಕೆ ನಾನು ಒಂದು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನೀವು ನಾಳೆ ನಾಡು ಅನೌನ್ಸ್ ಮಾಡಿದ್ರು ಕೂಡ ಅನೌನ್ಸ್ ಮಾಡಿದ್ಮೇಲೆ ಯಾರ್ಯಾರು ರಾಜ್ಯದಲ್ಲಿ ಎಲ್ಲೆಲ್ಲ ವಿದ್ಯಾರ್ಥಿಗಳು ಹಣವನ್ನ ಕಟ್ಟಿದ್ದಾರೆ ಅದು ಮತ್ತು ವಾಪಸ್ ಆ ವಿದ್ಯಾರ್ಥಿಗಳು ಕೊಟ್ಟರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಮಾತು ನಿಮ್ಮ ಒಂದು ಮಾತು. ಓಕೆ ಚೇತನ್ ಅವರೇ, ಇದು ತುಂಬ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಮಕ್ಕಳ ಉಚಿತ ಬಸ್ ಪಾಸ್, ನಿಮ್ಮ ರಾಷ್ಟ್ರೀಯ ನಾಯಕರು ಇದಕ್ಕೆ ಇಂಟರ್ಫಿಯರ್ ಆಗುವುದೇನು ಒಳ್ಳೆಯದು ಅಂತ ಅನಿಸ್ತಾ ಇಲ್ವಾ? ಅವರು ಬಂದು ರಾಜ್ಯಕ್ಕೆ ಬಂದು ಬೆಂಗಳೂರಿಗೆ ಬಂದು ಒಂದಿಷ್ಟು ಮಾತಾಡಲಿ ಅಲ್ಲ, NSVನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಉಪಾಧ್ಯಕ್ಷರಿಗೂ ಯಾರನ್ನಾದ್ರೂ ಕಳಿಸಿ, ಪ್ರತಿನಿಧಿ ಕಳಿಸಿ, ನಿಮ್ಮದೇ ಉಪಮುಖ್ಯಮಂತ್ರಿ ಇದ್ದಾರೆ, ನಿಮ್ಮದೇ ಸರ್ಕಾರ ಇದೆ, ಒಂದು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಉಂಟಾ? ನೀವೇ ಎಷ್ಟಂತೇಳಿ ಇಲ್ಲಿ ಬೊಬ್ಬೆ ಹೊಡೆಯುವುದು? ನಿಮ್ಮ ರಾಷ್ಟ್ರೀಯ ನಾಯಕರಿಗೆ ಒಂದು ಮನವಿ ಆದ್ರೆ ಕೊಟ್ಟಿದ್ದೀರಾ, ಅವರಿಗೆ ಇಂಟರ್ಫಿಯರ್ ಆಗಲಿ ಅಂತ ರಿಕ್ವೆಸ್ಟ್ ಮಾಡಿದ್ದೀರಾ? ಖಂಡಿತವಲ್ಲ ಸರ್. ನಮ್ಮ NSVನ ರಾಜ್ಯಾಧ್ಯಕ್ಷರು ಮಂಜುನಾಥ್ ಗೌಡ ಅವರು ಕಳೆದ 2 ದಿವಸದಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳು ಕೂಡ ಆದೇಶವನ್ನ ಹೇಳಿ ಮಾಡಿದ್ದಾರೆ. ಕೆಲವು
ಜಿಲ್ಲೆಯಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲ ನಾನು ಕರೆಕ್ಟ್, ನಾನು ಅಲ್ಲ ನೀವು ಮಾಡ್ತಿಲ್ಲ ಅಂತ ಹೇಳಿದಲ್ಲ ಚೇತನ್ ಅವರೇ, ನೀವು ಮಾಡ್ತಾ ಇದ್ದೀರಿ, ಒಳ್ಳೆ ವಿಚಾರ. ABVP ಮಾಡ್ತಾ ಉಂಟು, ಎಲ್ಲ ಕಡೆ ಮಾಡ್ತಾ ಉಂಟು. ನಾನು ಹೇಳೋದು ನಿಮ್ಮ ಪಕ್ಷದ ಸರ್ಕಾರ ಇರುವುದರಿಂದ ಸಮ್ಮಿಶ್ರ ಅಫ್ಕೋರ್ಸ್ ಒಪ್ಕೊಳ್ತೀನಿ, ಆದರೆ ನಿಮ್ಮದೇ ಒಂದು ಸ್ಟ್ರಾಂಗ್ ಪಕ್ಷ ಅಲ್ಲಿ ಇರುವುದರಿಂದ ಎಲ್ಲೋ ಒಂದು ಕಡೆ ನಿಮ್ಮ ರಾಷ್ಟ್ರೀಯ ನ್ಯಾಷನಲ್ ಲೀಡರ್ಸ್ NSCUIದ ರಾಷ್ಟ್ರೀಯ ನಾಯಕರು ಬೆಂಗಳೂರಿಗೆ ಬಂದು ಒಂದಿಷ್ಟು ಮಾತುಕತೆ ಮಾಡಿದ್ರೆ ಹೌದು ನಮ್ಮ ಚೇತನ್ ಕಾಣಿಸ್ತಾ ಇಲ್ವಾ? NSYನ ರಾಷ್ಟ್ರೀಯ ಕಾರ್ಯದರ್ಶಿಗಳು ಕರ್ನಾಟಕ ಇನ್ಚಾರ್ಜ್ ಆದಂತ ರಾಹುಲ್ ರವರು ಮಂಗಳೂರು ಬಂದಾಗ ನಾವು ಈ ಮನವಿಯನ್ನ ಕೊಟ್ಟಿದ್ದೇವೆ. ನೀವು ಕೊಟ್ಟಿದ್ದೀರಿ, ಕರೆಕ್ಟ್. ಎಸ್ ಹೇಳಿ. ಮೊನ್ನೆ 15 ದಿವಸದಿಂದ ನಮ್ಮ ಕರ್ನಾಟಕಕ್ಕೆ NSYನ ರಾಷ್ಟ್ರೀಯ ಪ್ರಧಾನಾಧಿಕಾರಿಗಳಾಗಿ ಕರ್ನಾಟಕ ಇನ್ಚಾರ್ಜ್ ರಾಹುಲ್ ಅವರಂತೆ ಆಯ್ಕೆಯಾಗಿದ್ದಾರೆ. ಹೌದಾ? ಸರಿ. ಆ ಒಂದು ಸಭೆಯಲ್ಲಿ ನಾನು ಕೂಡ ಇದ್ದೆ. ಓಕೆ. ಈ ವಿಷಯನ ಚರ್ಚೆ ಮಾಡಿದೀವಿ. ಏನೇನು ಕರ್ನಾಟಕದ ಬೆಳವಣಿಗೆಗಳು, ವಿದ್ಯಾರ್ಥಿ ಸಂಘಟನೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇದೇ ವಿಷಯ ಮಾತಾಡಿದ್ದು. ಅಲ್ಲ ಕರೆಕ್ಟ್, ನೀವು ಮಾತಾಡಿದ್ರಿ ಕರೆಕ್ಟ್. ನಾನು ಅದನ್ನು ನಿಮ್ಮ ಶಕ್ತಿ ಕೇಂದ್ರಕ್ಕೆ ಮುಟ್ಟಿಸಬೇಕು ಅಂತ ವಿಧಾನಸೌಧದಲ್ಲಿರುವಂತ ನಿಮ್ಮ ಖಂಡಿತವಾಗ್ಲು ಇದನ್ನ ನಮ್ಮ ರಾಜ್ಯ ಉಸ್ತುವಾರಿಗೂ ತಿಳಿಸಿ, ರಾಷ್ಟ್ರೀಯ ಅಧ್ಯಕ್ಷರು ಕೂಡ ತಿಳಿಸಿ, ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಮ್ಮದೇ ಆದಂತ ನಮ್ಮವರೇ ಆದಂತ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸಾಹೇಬ್ರಿಗೂ, ನಮ್ಮ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೂ, ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ, ಹಾಗೂ ಸಮನ್ವಯ ಸಮಿತಿ ಅಧ್ಯಕ್ಷರಾದಂತ ಸಿದ್ದರಾಮಯ್ಯನವರಿಗೂ ಸಾಹೇಬ್ರಿಗೂ ಕೂಡ, ಹಾಗೂ ಸಾರಿಗೆ ಸಚಿವರು ಕೂಡ ಗಮನಕ್ಕೆ ತಂದು ಈ ಬಸ್ ಪಾಸ್ ಅನ್ನ ಕೂಡಲೇ ಘೋಷಣೆ ಮಾಡುವಂತ ಕೆಲಸಕ್ಕೆ ನಮ್ಮ ಸಂಘಟನೆ ಯಾವಾಗಲೂ ಕೂಡ ಬದ್ಧ ಆಗಿದೆ. ಹೌದು, ಅದನ್ನ ಬೇಗ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಈಗ ರಾಜ್ಯ ಅಧ್ಯಕ್ಷರು ಕೂಡ NSYಯಿಂದಲೇ ಬೆಳೆದು ಬಂದವರು, ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಏನಾದ್ರೂ ಪ್ರಯತ್ನ ನೀವು ಆದಷ್ಟು ಬೇಗ ಹೇಳಿಕೆಗಳನ್ನು ಚೇತನ್ ಅವರೇ ಹೇಳಿ. ನೋಡಿ, ಕೇವಲ ಪತ್ರ ಮನವಿ ನೀಡುವ ಮೂಲಕ ಯಾವುದೇ ಇದು ಪರಿಣಾಮಕಾರಿಯಾಗಿ ವ್ಯವಸ್ಥೆ ಆಗುದಿಲ್ಲ. ಪ್ರತಿಭಟನೆಯನ್ನು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಿದೆ. ನೀವು ಕೂಡ ವಿದ್ಯಾರ್ಥಿಗಳನ್ನ ಬೀದಿಗಿಳಿಸಿ ಹೋರಾಟ ಮಾಡಿದ್ರೆ ಮಾತ್ರ ಈ ಸರ್ಕಾರಕ್ಕೆ ಒಂದು ಸೂಕ್ತ ರೀತಿಯ ಎಚ್ಚರಿಕೆಯನ್ನು ಕೊಡ್ಬೋದು. ಇದು ನಾಟಕೀಯವಾಗಿ ನಮ್ಗೆ ಕಾಣ್ತಿದೆ. ಯಾಕೋ ನಿಮ್ದೇ ಸರ್ಕಾರ ಇದೆ, ಅದಕ್ಕಾಗಿ ನೀವು ಮನವಿಯನ್ನ ನೀಡುವ ಮೂಲಕ ನಾವು ಕೂಡ ವಿದ್ಯಾರ್ಥಿಗಳ ಪರವಾಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ಮನವಿಯಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವ ರೀತಿ ಹೋರಾಟ ಮಾಡ್ತಾ ಇದೆ, ಅದೇ ರೀತಿ NSY ಕೂಡ ಬೀದಿಗಿಳಿದು ಹೋರಾಟ ಮಾಡಿದಾಗ ಮಾತ್ರ ಒಂದು ಪರಿಣಾಮಕಾರಿಯಾಗಿ ಒಂದು ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ. ಈ ಹಿಂದೆ ಕಳೆದ 2ನೇ ಬಜೆಟ್ 4ನೇ ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು SC/ST ಅವರಿಗೆ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮಾಡಿದಾಗ ಅದಾದ್ಮೇಲೆ ರಾಜ್ಯಾದ್ಯಂತ NSY ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಮಾಡ್ಬೇಕು ಅಂತ ಆಯಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿದ ಫಲದಿಂದಾಗಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸಿದ್ದರಾಮಯ್ಯನವರು ಮಾಡಿದ್ರು. ಪ್ರತಿಭಟನೆ ಆಗಿದೆ. ಮತ್ತೆ ಇದನ್ನ ಕ್ಯಾನ್ಸಲ್ ಮಾಡಿದಾಗ ಎಲ್ಲಾ ಸಂಘಟನೆಗಳು ಈಗ ಪ್ರತಿಭಟನೆ ಇನ್ನು ಅಲ್ಲ. ಕರೆಕ್ಟ್ ಚೇತನ್ ಅವರಿಗೆ ಪ್ರಶ್ನೆ ಇರುವುದು, ಬೀದಿಗೆ ಇಳಿಬೇಕು, ಮನವಿ ಕೊಡಬೇಕು ಎಲ್ಲ ನಿಜ. ಆದ್ರೆ ಅವರ ಈ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಅದಕ್ಕಿಂತ ಹೆಚ್ಚು ಸುಲಭವಾಗಿರುವಂತ ಸಲಹೆ ಏನಂತ ಹೇಳಿದ್ರೆ, ನೀವು ನಿಮ್ಮ ರಾಷ್ಟ್ರೀಯ ನಾಯಕರನ್ನು ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರೊಟ್ಟಿಗೆ ಮಾತನಾಡಿಸಿ, ಉಪಮುಖ್ಯಮಂತ್ರಿಯೊಟ್ಟಿಗೆ ಮಾತನಾಡಿಸಿದ್ರೆ ಬಹುಶಃ ಒಂದು ಸುಲಭದಲ್ಲಿ ಆಗಬಹುದು ಅಂತ ಅನಿಸ್ತಾ ಉಂಟು. ಏನ್ ಹೇಳ್ತೀರಿ ಕೊನೆಯದಾಗಿ? ಖಂಡಿತವಾಗ್ಲೂ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತೆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ನಾಳೆನೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸಾಹೇಬ್ರಿಗೂ, ನಮ್ಮ KPCC ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೂ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯನವರಿಗೂ ಎಲ್ಲರಿಗೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಹತ್ರ ಹೋಗಿ ಇದನ್ನ ಕೂಡಲೇ ಅನೌನ್ಸ್ ಮಾಡಿ ಅಂತ ಹೇಳಿ ಇಡೀ ರಾಜ್ಯದ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ನಾಳೆ ಮಾತಾಡ್ತಾ ಇದ್ದಾರೆ. ಓಕೆ. ರಾಷ್ಟ್ರೀಯ ನಾಯಕರಿಗೆ ಕೂಡ ಒಂದು ಇಂಟರ್ಫಿಯರ್ ಆಗ್ಲಿಕ್ಕೆ ಇದು ಮನವಿ ಮಾಡಿ ಏನಾದ್ರೂ ಆಗ್ಬೋದು. ಸರಿ, ಖಂಡಿತವಾಗ್ಲೂ ಕೂಡ ರಾಜ್ಯದ ಉಸ್ತುವಾರಿ ಅವ್ರ ಗಮನಕ್ಕೆ ತಂದಿದ್ದೀವಿ. ರಾಷ್ಟ್ರೀಯ ಅಧ್ಯಕ್ಷರು ಗಮನಕ್ಕೂ ಕೂಡ ಇದನ್ನ ಈ ವಿಷಯವನ್ನು ತರ್ತೀವಿ. ಓಕೆ, ಧನ್ಯವಾದ ಚೇತನ್ ಅವರೇ. ನೀವು ಹೇಳಿದ್ದನ್ನು ಮಾಡಿ ತೋರಿಸ್ತೀರಂತ ನಾವು ವಿಶ್ವಾಸದಿಂದ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇವೆ ಕಾರ್ಯಕ್ರಮದ ಕೊನೆಯ ಕೆಲವು ನಿಮಿಷಗಳ ಅವಧಿಯಲ್ಲಿ. ಹಾಗಾದರೆ ಇದೆಲ್ಲ ಸರ್ವ ಕಾಲೇಜು ವಿದ್ಯಾಸಂಘದ ನಾಯಕರು ಮಾತಾಡಿದರು, NSYನ ರಾಜ್ಯ ಮುಖಂಡರು ಮಾತಾಡಿದರು, ABVP ಮುಖಂಡರು ಮಾತಾಡಿದರು. ಇದು ವಾಸ್ತವಕ್ಕೆ ತರುವುದು ಎಷ್ಟರ ಮಟ್ಟಿಗೆ ಸಾಧ್ಯ, ಸುಲಭ ಮತ್ತು ತಂದರೆ ಎಷ್ಟರ ಮಟ್ಟಿಗೆ ಲಾಭ, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಕೊನೆಯ 10 ನಿಮಿಷಗಳ ಅವಧಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಇವತ್ತಿನ ಸಬ್ಜೆಕ್ಟ್ ನಾವು ಸುಮಾರು 1.5 ತಿಂಗಳ ಹಿಂದೆ ಕೂಡ ಇದನ್ನು ಮಾಡಿದ್ವಿ. ಸುಮಾರು ಬಜೆಟ್ನ ಪೂರ್ವದ ಕೆಲವು ದಿನಗಳಲ್ಲಿ ಯಾವಾಗ ಅಲ್ಲಿ ರಾಜ್ಯ ಸರ್ಕಾರದ ಬಜೆಟ್ನ ಸಿದ್ಧತೆಗಳಾಗ್ತಾ ಇತ್ತು ಆಗ ಮಾಡಿದಂಥ ವಿಚಾರ ಅಂತ ಹೇಳಿದರೆ ಅದಕ್ಕೆ ಕೆಲವು ದಿನಗಳ ಹಿಂದೆ ಸಾರಿಗೆ ಸಚಿವರಾಗಿರುವಂಥ DC ತಮ್ಮಣ್ಣವರು ಒಂದು ಮಾತನ್ನು ಹೇಳ್ತಾರೆ. ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿರುವಂತಹ ಉಚಿತ ಬಸ್ ಪಾಸನ್ನು ನಾವು ಈ ಬಾರಿ ಜಾರಿಗೆ ತರಲಿಕ್ಕೆ ಆಗೋದಿಲ್ಲ, SC/ST ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತೇವೆ, ಎಲ್ಲರಿಗೂ ಕೊಡಲಿಕ್ಕೆ ಆಗೋದಿಲ್ಲ, ಕೊಟ್ಟರೆ ನಮಗೆ ಸುಮಾರು 630 ಕೋಟಿ ರೂಪಾಯಿ ಹೊರೆ ಬೀಳುತ್ತೆ ಅಂತ. ಆಗ ನಾವು ಇದನ್ನು ಮಾಡಿದ್ವಿ. ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದು ಮತ್ತು ತಮ್ಮಣ್ಣವರು ಹೇಳಿದ್ದಕ್ಕೆ ತದ್ವಿರುದ್ಧವಾಗಿತ್ತು. 600 ಕೋಟಿ ಏನು ದೊಡ್ಡ ವಿಚಾರ ಅಲ್ಲ, ಯಾಕಂದರೆ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರೋದ್ರಿಂದ ಅದನ್ನು ಮಾಡಲೇಬೇಕು ಅಂತೇಳಿ ಪರಮೇಶ್ವರ್ ಅವರು ಬಜೆಟ್ನ ಪೂರ್ವ ಸಭೆಯನ್ನು ಮುಗಿಸಿ ಹೊರಗೆ ಬಂದಾಗ ಮಾಧ್ಯಮಗಳು ಹೇಳಿದಂಥ ಉತ್ತರ, ಹೌದು ಬಸ್ ಪಾಸ್ ಬಗ್ಗೆ ಚರ್ಚೆ ಆಗಿದೆ, ನಾವು ಪರಿಗಣಿಸ್ತಾ ಇದ್ದೇವೆ, ಒಳ್ಳೆಯ ಸುದ್ದಿ ಬರುತ್ತೆ ಅಂತೇಳಿ. ಆದರೆ ಇಷ್ಟು ಟೈಮ್ ಆಯಿತು, ಇನ್ನೂ ಕೂಡ ಒಳ್ಳೆಯ ಸುದ್ದಿ ಬರಲಿಲ್ಲ. ಇನ್ನೇನು ಜುಲೈ ತಿಂಗಳು ಮುಗಿಲಿಕ್ಕೆ ಬಂತು, ಇನ್ನು ಯಾವಾಗ ಬರುವುದು? ಈಗಾಗಲೇ ನಾವು ಮಾತನಾಡಿರುವಂಥ NSY, ABVP ಮತ್ತು ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ 3 ಜನ ಪ್ರಮುಖರು ಕೂಡ ಹೇಳಿದ್ದಾರೆ ಒಂದೇ ವೇದಿಕೆಯಲ್ಲಿ ಬರುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅಂತೇಳಿ. ಅಫ್ಕೋರ್ಸ್ ಯಾರು ನೇತೃತ್ವ ವಹಿಸ್ತಾರೆ ಅದು ಬೇರೆ ವಿಚಾರ, ಆದರೆ ಬಂದರೆ ಮಾತ್ರ ಒಳ್ಳೆಯದು ಅಂತೇಳಿ. ಸವಾದವರೇ, ಹಾಗಾದರೆ ಫೈನಲ್ ಕಮೆಂಟ್ ಹೋಗೋಕ್ಕಿಂತ ಮೊದಲು ಒಂದು ವಿಚಾರ ಸಾಧ್ಯ ಆಗುತ್ತೆ ಅಂತ ಅನಿಸ್ತಾ ಉಂಟಾ? ಯಾಕಂತ ಹೇಳಿದರೆ ಮತ್ತೆ ತಾರ್ಕಿಕವಾಗಿರುವಂಥ ಒಂದು ತಿಕ್ಕಾಟ ಆಗತ್ತೆ, ಸಿದ್ಧಾಂತಗಳ ನಡುವಿನ ಗೊಂದಲದಿಂದಾಗಿ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ದಿನಕ್ಕೆ 40 ರೂಪಾಯಿ 50 ರೂಪಾಯಿ ಖರ್ಚು ಮಾಡುತ್ತಿರುವಂಥ ಓರ್ವ ಹೆಣ್ಣು ಮಗುವಿನ ತಂದೆ ಬಲಿಯಾಗ್ತಾ ಇದ್ದಾರೆ, ಅಥವಾ ತಾಯಿಗೆ ಒತ್ತಡ ಬೀಳ್ತಾ ಉಂಟು. ನಿಮ್ಮ ಸಿದ್ಧಾಂತಗಳ ಹೊಡೆತದಲ್ಲಿ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತ ಒಪ್ಕೊಳ್ತೀರ? ನೋಡಿ, NSY ನಾವೀಗ ನಮ್ಮ ನಾಯಕರು ಕೂಡ ಸ್ಪಷ್ಟಪಡಿಸಿದ್ರು. ಈಗ ಒಂದು ಎಲ್ಲ ಸಂಘಟನೆಗಳನ್ನು ಸೇರಿ ಒಂದು ಸಂಘಟನೆಯನ್ನು ರೂಪಿಸಿ ಆ ನೇತೃತ್ವದಲ್ಲಿ ಹೋಗುವುದಾದರೆ ಖಂಡಿತ ನಾವು ಇದರಿಂದ ಇದ್ದೇವೆ. ಈಗ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಮುಂದೆ ತರಬೇಕೆಂಬ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಇದನ್ನು ಎಲ್ಲ ಸಂಘಟನೆಗಳು ಒಟ್ಟಾಗಿ, ಈಗ ನಮ್ಮ ಸಂಘಟನೆ ಹಿಂದೆ ಬನ್ನಿ ನಮ್ಮ ಹಿಂದೆ ಬನ್ನಿ ಅಂತ ವಿಷಯ ಅಲ್ಲ, ಬೇರೆಯೇ ಒಂದು ಕೂತು ಚರ್ಚೆ ಮಾಡಿ ಅದಕ್ಕೆ ಒಂದು ಸಂಘಟನೆಯನ್ನು ಮಾಡಿ ಅದರ ವಿರುದ್ಧ ಅದರ ಒಗ್ಗಟ್ಟಿನಿಂದ ನಾವು ಹೋರಾಟ ಮಾಡಿದರೆ ಖಂಡಿತ ಇದೊಂದು ಸಕ್ಸಸ್ ಆಗ್ತದೆ ಎಂಬ ನನ್ನ. ಅಂದರೆ ಉಚಿತ ಬಸ್ ಪಾಸ್ ಆಂದೋಲನ ಅಂಥದ್ದೇನೊಂದು ಮಾಡಿಕೊಂಡು ಒಂದು ಏನು ಹೇಳ್ತೀರಿ? ಸ್ಟಿಲ್ ABVP ಅವರಿಗೆ ಅದೇ ಮನಸ್ಸು ಒಂದು ಒಳಗೆ ನಾವು ನಮ್ಮ ಸಂಘಟನೆಯಿಂದ ಆಗಿದೆ, ನಾವು NSY ಇಂದ ಆಗಿದೆ ಎಂಬ ಉದ್ದೇಶ NSYಗೆ ಯಾವತ್ತೂ ಇಲ್ಲ. ನಾವು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಆಗಬೇಕು ಎಂಬ ಉದ್ದೇಶ ಮಾತ್ರ. ಓಕೆ, ಏನು ಅನಿಸ್ತಾ ಉಂಟು? ನೋಡಿ, ರಾಜ್ಯ ಕಾರ್ಯದರ್ಶಿಗಳು ಈಗಾಗಲೇ ಬಹಳಷ್ಟು ಸ್ಪಷ್ಟಪಡಿಸಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಹೋರಾಟಕ್ಕೆ ಯಾರಾದ್ರೂ ಕೈ ಜೋಡಿಸಿದ್ರೆ, ನಮಗೆ ಬೆಂಬಲ ನೀಡುವುದಾದ್ರೆ ಸ್ವಾಗತ ಅಂತ ಈಗಾಗಲೇ ರಾಜ್ಯ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ನಾವು ಕೂಡ ಅದೇ ಹೇಳ್ತಿದ್ದೇವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಯಾರಾದ್ರೂ ಸಹಕಾರ ನೀಡಿದ್ರೆ ನಾವು ಅದನ್ನ ಒಪ್ಪಿಕೊಳ್ತೇವೆ. ಅಲ್ಲ, ಅಂದ್ರೆ ನಿಮ್ಮ ರಾಜ್ಯ ನಾಯಕರಿಗೆ ಕೂಡ ಇದು ಬರಬೇಕು ಅಂತ ಇಲ್ಲ, ಇದು ಕೇವಲ ಹೋರಾಟ ಆಗ್ತಾ ಇದ್ರೆ ಸಾಕು, ಸಂಘಟನೆ ಜೀವಂತ ಇದ್ರೆ ಸಾಕು, ನಮ್ಗೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ನೋಡಿ, ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ಬಜೆಟ್ ಆಗುವ ಮುಂಚೆ ಕೂಡ ಹೋರಾಟವನ್ನ ನಡೆದಿದೆ, ಇದೇ ಚಾನೆಲ್ ಅಲ್ಲಿ ನಾವು ಕೂತು ಮಾತಾಡಿದ್ದೇವೆ, ಅದು ನಿಮ್ಗೆ ಕೂಡ ಗೊತ್ತುಂಟು. ನಮ್ಗೆ ಕೇವಲ ಪ್ರಚಾರದ ಉದ್ದೇಶ ಅಲ್ಲ, ಸಂಘಟನೆ ಉದ್ದೇಶ ಅಲ್ಲ, ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅನೇಕ ವರ್ಷಗಳಿಂದ ಹೋರಾಟವನ್ನ ಮಾಡ್ತಿದೆ ಬೇರೆ ಬೇರೆ ವಿಚಾರಕ್ಕೆ. ಬಸ್ ಪಾಸ್ ವಿಚಾರಕ್ಕೂ ಕೂಡ ಕಳೆದ 1.5 ತಿಂಗಳಿನಿಂದ ದಿನಾಲು ಪ್ರತಿನಿತ್ಯ ಮೊನ್ನೆ 25 ದಿನ ಕಂಟಿನ್ಯೂ ಹೋರಾಟ ಮಾಡಿತ್ತು. ಬಜೆಟ್ ಆಗುವ ನಂತರ ಮತ್ತೆ ಬಜೆಟ್ ನಲ್ಲಿ ಘೋಷಣೆ ಆಗ್ಲಿಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಹೋರಾಟ ನಡೆಯಿತು. ತುಮಕೂರಿನಲ್ಲಿ ಹೋರಾಟ ನಡೆದಿದೆ. ಈಗ ಮಾನ್ಯ ಕುಮಾರಸ್ವಾಮಿ ಅವರೇ, ನೀವು ಅಧಿಕಾರಕ್ಕೆ ಬರುವಾಗ ನಾನು ಮಣ್ಣಿನ ಮಗ ಅಂತ ಹೇಳ್ಕೊಂಡು ಅಧಿಕಾರ ಬಂದಿದ್ದೀರಾ. ಇವತ್ತು ಬಹಳಷ್ಟು ಸ್ಪಷ್ಟವಾಗಿ ನೀವು ತಿಳ್ಕೊಳ್ಬೇಕು. ಇವತ್ತು ಬಸ್ ನಲ್ಲಿ ಬರುವ ವಿದ್ಯಾರ್ಥಿಗಳು IT-BT ಕಂಪನಿಯ ಮಕ್ಕಳು ಯಾರು ಬರುವುದಿಲ್ಲ. ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೇವೆ, ಮಣ್ಣಿನ ಮಕ್ಕಳೇ ಹೊರತು ಈ ಬಸ್ ಅಲ್ಲಿ ಬರುವುದು IT-BT ಕಂಪನಿಯಲ್ಲಿ ಪೋಸ್ಟ್ ಗ್ರಾಜುಯೇಟ್ ನವರನ್ನು ಬೇಡ ಅಂತ ನೀವು ಹೇಳ್ತಿದ್ರೆ, PUC ಅವರಿಗೆ ಕೊಟ್ಟರೆ ಸಾಕು. ಡಿಗ್ರಿ ವಿದ್ಯಾರ್ಥಿ ಕೊಡಬೇಕು ಮಾಡಿದ್ದಾರೆ. ಡಿಗ್ರಿ ಈಗ ನೋಡಿ, SC/ST ವಿದ್ಯಾರ್ಥಿಗಳಿಗೆ ನೀಡುವಂತದ್ದು ಸ್ವಾಗತ, ಅದಕ್ಕೆ ಬಹಳಷ್ಟು ನಮ್ಮ ಖುಷಿ ವ್ಯಕ್ತಪಡಿಸ್ತೇವೆ. ಆದ್ರೆ
ಉಳಿದ ವಿದ್ಯಾರ್ಥಿಗಳು ಕೂಡ ಬಡತನದಲ್ಲಿ ಇದ್ದಾರೆ, ಸಾಕಷ್ಟು ಮಂದಿ ಬಡತನದಲ್ಲಿ ಇದ್ದಾರೆ. ಈಗ ಶಿಕ್ಷಣ ಇಲಾಖೆಗೆ ಮನವಿ ನೀಡಿದೆ, ಮತ್ತೆ ಹಣಕಾಸು ಇಲಾಖೆ ಮನವಿ ನೀಡಿದೆ, ವಿವಿಧ ಇಲಾಖೆಗೆ ಸಾರಿಗೆ ಇಲಾಖೆ ಕೂಡ ಮನವಿಯನ್ನು. ಅಂತಿಮವಾಗಿ ಇವರು ನಿಮ್ಮೊಟ್ಟಿಗೆ ಬಂದ್ರೆ ನೀವು ಖಂಡಿತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಯಾರಾದ್ರೂ ಬೆಂಬಲವನ್ನು ಕೊಟ್ರೆ ನಾವು ಸ್ವಾಗತ ಮಾಡ್ತೇವೆ. ನಾವು ಕಾರ್ಯಕ್ರಮ ಅಂತಿಮ ಭಾಗ ಬರ್ತಿದ್ದೆ, ಇಬ್ರು ಕೂಡ ಅಂತಿಮವಾಗಿ ಏನ್ ಹೇಳ್ತೀರಿ, ಸಭಾದಲ್ಲಿ ಕೊನೆಯದಾಗಿ ಏನ್ ಹೇಳ್ತೀರಿ? ನೋಡಿ, ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿದ್ದೇವೆ ಅಂತ ನಾವು ನಂಬ್ಕೊಂಡಿದ್ದೇವೆ. ಇವತ್ತು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದಂಥ ಕ್ಷೀರಭಾಗ್ಯ ಆಗಿರ್ಬೋದು, ಶೂ ಭಾಗ್ಯ ಆಗಿರ್ಬೋದು, ಹಾಗೂ ಅನ್ನಭಾಗ್ಯ ಆಗಿರ್ಬೋದು, ಇಂಥ ಯೋಜನೆಗಳನ್ನು ವಿದ್ಯಾರ್ಥಿಗಳು ಮುಂದುವರಿಸ್ತಾ ಬಂದಿದ್ದಾರೆ. ಮೊನ್ನೆ ಬಜೆಟ್ನಲ್ಲಿ ಸ್ಟಾರ್ಟಿಂಗಲ್ಲಿ ಅವರು ಹೇಳಿದರು, ಸಿದ್ದರಾಮಯ್ಯನವರು ಏನೇನು ಜನಪರ ಯೋಜನೆಯನ್ನ ತಂದಿದ್ದಾರೆ ಅದನ್ನೆಲ್ಲ ಮುಂದುವರಿಸ್ತಾ ಹೋಗ್ತೇವೆ ಅಂತ. ಆ ಬಜೆಟ್ ಮುಗ್ದು ನಾವು ಮರುದಿವಸ ನೋಡುವಾಗ ಈ ಬಸ್ ಪಾಸ್ ಎಂಬ ಒಂದು ಯೋಜನೆಯನ್ನ ಕೈ ಬಿಟ್ಟಿದ್ದಾರೆ. ಇಂಥ ಒಂದು ಒಳ್ಳೆಯ ಯೋಜನೆಯನ್ನ, ಇಂಥ ಒಂದು ವಿದ್ಯಾರ್ಥಿ ಪರವಾದಂತಹ ಯೋಜನೆಯನ್ನ ನೀವು ಮುಂದುವರಿಸ್ತೀರಿ ಎಂಬ ಭರವಸೆ ನಮಗಿದೆ. ಈ ಚಾನಲ್ ಮುಖಾಂತರ ಕುಮಾರಸ್ವಾಮಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಯನ್ನ ಮುಂದುವರಿಸಬೇಕು ಅಂತೇಳಿ ಮನವಿ ಮಾಡ್ತೇವೆ. ಇಲ್ಲವಾದ್ರೆ ರಾಜ್ಯಾದ್ಯಂತ NSY ಹೋರಾಟವನ್ನ ಮಾಡ್ತದೆ. ಶಾಲಾ ಕಾಲೇಜುಗಳಿಗೆ ಬಂದನ್ನ ಕರೆ ಕೊಟ್ಟು ನಾವು ಹೋರಾಟವನ್ನ ಮಾಡ್ತೇವೆ. ನೋಡಿ, ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ, ನೀವು ಅಧಿಕಾರಕ್ಕೆ ಬರುವಾಗ ಬಹಳಷ್ಟು ಸ್ಪಷ್ಟವಾಗಿ ನಾನು ಮಣ್ಣಿನ ಮಗ, ನಾನು ವಿದ್ಯಾರ್ಥಿ ಪರ, ನಾನು ಅವರ ಪರ ಇವರ ಪರ ಅಂತ ಹೇಳಿ ಕಣ್ಣೀರು ಹಾಕಿ ಅಧಿಕಾರಕ್ಕೆ ಬಂದಿದ್ದೀರಿ. ಈಗ ಒಂದು ಒಳ್ಳೆಯ ರೀತಿಯ ಅಧಿಕಾರವನ್ನು ನೀಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ವಿದ್ಯಾರ್ಥಿಗಳನ್ನು ವಿರೋಧ ಮಾಡಿಕೊಂಡು ನೀವು ಸರ್ಕಾರ ಮಾಡುವುದು ಹೆಚ್ಚು ದಿನ ಉಳಿಯುವುದಿಲ್ಲ. ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೇವೆ, ಈ ಬಸ್ನಲ್ಲಿ ಬರುವ ವಿದ್ಯಾರ್ಥಿಗಳು ಮಣ್ಣಿನ ಮಕ್ಕಳ ವಿನಃ ITBT ಕಂಪನಿ ಅಲ್ಲ. ಹಾಗಾಗಿ ಬಜೆಟ್ನ ಮುಂಚೆ ಕೂಡ ವಿದ್ಯಾರ್ಥಿ ಪರಿಷತ್ನ ಹೋರಾಟ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಹೋರಾಟ ನಡೆದಿತ್ತು. ಈಗ ತುಮಕೂರಿನಲ್ಲಿ ಹೋರಾಟ ನಡೆದಂತ ಸಂದರ್ಭದಲ್ಲಿ ಈ ಸರ್ಕಾರ, ನೀತಿಗೆಟ್ಟ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಹೋರಾಟವನ್ನ ದಮನ ಮಾಡ್ಬೇಕಂತ ವಿದ್ಯಾರ್ಥಿಗಳನ್ನ ಬಂಧಿಸಿ ಜೈಲಿಗಟ್ಟುವಂತ ಕೆಲಸ ಮಾಡ್ತಿದೆ. ಆದ್ರೆ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ, ನೀವು ಏನೇ ಕುತಂತ್ರ ಮಾಡಿದ್ರು ಕೂಡ ಬಹಳಷ್ಟು ಎಚ್ಚರಿಕೆಯನ್ನ ಕೊಡ್ತಿದೆ. ವಿದ್ಯಾರ್ಥಿ ಪರಿಷತ್ನ ನಿರಂತರ ಹೋರಾಟ ನಡೀತಿದೆ. ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಿದೆ. ಅದೇ ರೀತಿ ಮಂಗಳೂರಿನಲ್ಲಿ ಕೂಡ ಬೃಹತ್ವಾದ ಹೋರಾಟವನ್ನ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಮತ್ತೆ ಇದು ಇವತ್ತಿಗೆ ಖಾಲಿ ಹೋರಾಟಕ್ಕೆ ಕೊನೆಗೊಳ್ಳುವುದಿಲ್ಲ. ಮುಂದಿನ ಬಸ್ ಪಾಸ್ ಸಿಗುವ ತನಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಹೋರಾಟ ಮುಂದುವರಿತಂತ ಹೇಳುತ್ತಾ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ, ಮನವಿಯನ್ನು ಕೂಡ ಈ ರೀತಿಯನ್ನು ಮಾಡ್ತಿದ್ದೇವೆ. ನಮ್ಮ ನಿರೀಕ್ಷೆ ಇಷ್ಟೇ, ಮಕ್ಕಳು ಆಗಾಗ ಕಾಲೇಜು ಅಥವಾ ಶಾಲೆಗಳನ್ನು ಬಂದ್ ಮಾಡಿ ಅವರ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು. ಎಲ್ಲರೂ ಕೂಡ ಒಂದು ಸಹಮತದಿಂದ, ಸಮನ್ವಯತೆಯಿಂದ ಒಂದು ಕೆಲಸ ಆಗಬೇಕು. ABP, NSY ಮತ್ತು ಇತರ ಸಂಘಟನೆಗಳು ಒಟ್ಟಾಗಿಕೊಂಡು ಸೇರಿಕೊಂಡು ಒಂದು ಶಕ್ತಿ ಪ್ರದರ್ಶನ ಆದರೆ ಯಾವುದು ಅಸಾಧ್ಯ ಎನ್ನುವುದಿಲ್ಲ. ಬಿಡಬೇಕಾಗಿರುವುದು ಅವರವರ ನಡುವಿನ ತತ್ವ ಸಿದ್ಧಾಂತಗಳು ಒಂದಿಷ್ಟರ ಮಟ್ಟಿಗೆ ತಾರ್ಕಿಕ ಏನು ಡಿಸ್ಪ್ಯೂಟ್ ಇದೆ ಅದನ್ನು ಬಿಟ್ಟು ಒಂದೇ ಗುರಿ ಇಟ್ಕೊಂಡು ಹೋರಾಡಲಿ ಎನ್ನುವಂಥ ಆಶಯ, ನಾಯಕತ್ವ ಯಾರೇ ತೆಗೆದುಕೊಳ್ಳಿ, ಫೈನಲ್ ಆಗಿ ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಮಗುವಿಗೆ ಟಿಕೆಟ್ ಇಲ್ಲದೆ ಬಸ್ನಲ್ಲಿ ಪ್ರಯಾಣ ಮಾಡಿ ಶಾಲೆಗೆ ಬಂದು ಮತ್ತೆ ಹೋಗಲಿಕ್ಕೆ ಅವರ ಪೋಷಕರೊಂದು ನಿಟ್ಟುಸಿರು ಬಿಡುವಂಥ ಒಂದು ವಾತಾವರಣ ಆಗಲಿ, ಅವರ ಕಿಸೆ ಹಗುರ ಆಗೋದು ನಿಲ್ಲಲಿ, ಅಂತಿಮವಾಗಿ ವಿದ್ಯಾರ್ಥಿ ಶಕ್ತಿ ಜಯವಾಗಲಿ ಅಂತ ಹೇಳ್ತಾ ನಮ್ಮೊಡನೆ ಮಾತನಾಡಿರುವಂಥ 3 ಜನ ABP, NSY ಮತ್ತು ಸರ್ವ ಕಾಲೇಜು ವಿದ್ಯಾಸಂಘ ಪ್ರಮುಖರಿಗೆ ಧನ್ಯವಾದ. ಹಾಗೆ ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ತನಕ ತಮ್ಮ ಅಭಿಪ್ರಾಯವನ್ನು ಮಂಡಿಸಿರುವಂತಹ ಶೀತಲ್ ಕುಮಾರ್ ಅವರಿಗೆ ಹಾಗೆ ಸವಾದ್ ಸುಳ್ಳಿ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.